ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನವಿ ಮುಂಬಯಿಯ ಘನ್ಸೋಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಸಭಾಭವನ ನಿರ್ಮಾಣದ ಶಿಲಾನ್ಯಾಸವನ್ನ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಶಿಲಾನ್ಯಾಸಗೈದರು. ಧಾರ್ಮಿಕ ಕಾರ್ಯಕ್ರಮಗಳನ್ನು ತಂತ್ರಿವರ್ಯರಾದ ರಾಮಚಂದ್ರ ಬಾಯರಿ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಗುರುಪ್ರಸಾದ್ ಭಟ್ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಭಕ್ತರು, ದೇವಸ್ಥಾನದ ಕಾರ್ಯಕಾರಿ ಸಮಿತಿ ಸದಸ್ಯರು, ಗಣ್ಯರು, ರಾಜಕೀಯ ಮುಖಂಡರು, ನವಿ ಮುಂಬೈ ಪರಿಸರದ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಧಾರ್ಮಿಕ ಸಭೆಗೆ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ದೀಪ ಪ್ರಜ್ವಲಿಸಿ ಸಭೆಗೆ ಚಾಲನೆ ನೀಡಿದರು. ಮಹಿಳಾ ವಿಭಾಗದ ಸದಸ್ಯರುಗಳಾದ ಗೀತಾ ಶೆಟ್ಟಿ, ರತ್ನಗೌಡ, ವಿದ್ಯಾ ಅಂಜನ್ ಪ್ರಾರ್ಥನೆಯೊಂದಿಗೆ ಆರಂಭವಾದ ಸಭೆಯನ್ನ ದೇವಾಲಯದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕೋಟ್ಯಾನ್ ಹಾಗೂ ಸ್ವಪ್ನ ಅಯ್ಯರ್ ನಿರೂಪಿಸಿದರು. ಮುಖ್ಯ ಅತಿಥಿಗಳಾಗಿ ನವಿ ಮುಂಬೈ ಮೇಯರ್ ಜಯವಂತ್ ಸುತಾರ್, ಎನ್ಎಂಎಂಸಿ ವಿರೋಧ ಪಕ್ಷ ನಾಯಕ ವಿಜಯ್ ಚಾಗುಲೆ, ನವಿ ಮುಂಬಯಿಯ ಉಪಮೇಯರ್ ಮಂದಾಕಿನಿ ಮಾತ್ರೆ, ಮಾಜಿ ನಗರ ಸೇವಕ ನೇರುಲ್ ಶ್ರೀ ಶನೇಶ್ವರ ಮಂದಿರದ ಕಾರ್ಯಾಧ್ಯಕ್ಷ ಸಂತೋಷ್ ಡಿ ಶೆಟ್ಟಿ ಉಪಸ್ಥಿತರಿದ್ದರು. ಘನ್ಸೋಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಧರ್ಮದರ್ಶಿ ಅಣ್ಣಿ ಸಿ ಶೆಟ್ಟಿ ಅತಿಥಿಗಳನ್ನು ಸ್ವಾಗತಿಸಿದರು. ವೇದಿಕೆಯಲ್ಲಿ ಮಾಜಿ ನಗರ ಸೇವಕ ರಮಾಖಾನ್ ಮಾತ್ರೆ, ಎನ್ಎಂಎಂಸಿಯ ನಗರ ಸೇವಕ ಪ್ರಶಾಂತ್ ಪಾಟೀಲ್, ಮೂಕಾಂಬಿಕಾ ಕಟ್ಟಡ ನಿರ್ಮಾಣ ಸಮಿತಿಯ ಕಾರ್ಯಾಧ್ಯಕ್ಷ ಶಂಕರ್ ಶೆಟ್ಟಿ ಅಣ್ಣಾವರ, ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಮಂಡಲ ಅಧ್ಯಕ್ಷ ಜಗದೀಶ್ ಶೆಟ್ಟಿ, ನಂದಿಕೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಉಪಾಧ್ಯಕ್ಷ ಕೆಎಂ ಶೆಟ್ಟಿ, ಸಹ ಕಾರ್ಯದರ್ಶಿ ಭಾಸ್ಕರ್ ಎಂ ಶೆಟ್ಟಿ ತಾಳಿಪಾಡುಗುತ್ತು, ಕೋಶಾಧಿಕಾರಿ ಶೇಖರ್ ವಿ ದೇವಾಡಿಗ, ಸಹ ಕೋಶಾಧಿಕಾರಿ ಚಂದ್ರಹಾಸ್ ಶೆಟ್ಟಿ ದೆಪ್ಪುಣಿಗುತ್ತು, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ವೀಣಾ ಸಿ ಕರ್ಕೇರ ಮತ್ತಿತರರು ಉಪಸ್ಥಿತರಿದ್ದರು. ಸದಸ್ಯರುಗಳಾದ ರಘು ಆರ್ ಕೋಟ್ಯಾನ್, ಕುಟ್ಟಿ ಎ ಕುಂದರ್, ಸುಧಾಕರ್ ಪೂಜಾರಿ, ಶಂಕರ್ ಮೊಯ್ಲಿ, ವಿಶ್ವನಾಥ್ ಶೆಟ್ಟಿ, ಅಣ್ಣು ಎಂ ಶೆಟ್ಟಿ, ಶ್ರೀಧರ್ ಬಿ ಪೂಜಾರಿ, ಮಹಾಬಲ ಶೆಟ್ಟಿ, ಹರೀಶ್ ಶೆಟ್ಟಿ ಪಡುಬಿದ್ರಿ, ಹರೀಶ್ ಶೆಟ್ಟಿ ಕುರ್ಕಾರ್, ಹರೀಶ್ ಶೆಟ್ಟಿ ನಲ್ಲೂರು, ಶಕುಂತಲಾ ಎಸ್ ಶೆಟ್ಟಿ, ಸತೀಶ್ ಪೂಜಾರಿ, ಪ್ರಭಾಕರ್ ಆಳ್ವ, ಪದ್ಮನಾಭ ಶೆಟ್ಟಿ, ಸಂತೋಷ್ ಆರ್ ಶೆಟ್ಟಿ ಮೊದಲಾದವರು ಸಹಕರಿಸಿದರು.
प्रार्थना कीजिए। आज का शुभप्रद मुहूर्त में परम पूज्य नवारा नवी मुंबई क्षेत्र का समस्त ग्राम देवी ग्राम देवता और महाराष्ट्र इस क्षेत्र का गोलापत्र हमें और भी आगे बढ़ना चाहिए करके हम सभी लोग शिलान्यास के कार्यक्रम में श्रद्धा और भक्ति से समस्त देवताओं का सन्निधान में प्रार्थना करना चाहिए। वेदरा स्वामिनी श्री मूकांबिका देवी पादारविंद के गोविंदा गोविंदा चंडे
हुक्के आप होने वाला है। सभी से मैं विनती करता हूँ, सभी लोग यहाँ मंच का आगे आके अपना अपना भाषण स्वीकार करके गजानना श्री गणराया आदिवंदो तुझमोरया गजानना श्री गणराया आदिवंदो तुझमोरया सिंदूर चर्चित धवळ्यंग चंदन उटी गुळविरंग बगता मानस होते दंग जीव जड़ना चरणी तुझिया आदिवंदो तुझ मोरया गजानना श्री गणराया श्री 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 विद्या प्रसन्न स्वामीजी श्री क्षेत्र कुಕ್ಕೆ सुब्रमण्य दक्षिण कन्नड़। पहला स्वामी जी का श्री चरण में मैं स्पष्टांग नमस्कार करता हूँ। स्वामी जी के बारे में जितना भी बोलेगा वो कम है, क्योंकि कर्नाटक और महाराष्ट्र का एक जो कर्मा भूमि है, पवित्र भूमि अपना महाराष्ट्र का, बम्बई में बोलिए या गांव में कोई भी मंदिर हो, मठ हो या कोई भी संघ संस्था हो, स्वामी जी का हाथ से ज़्यादा उद्घाटन हुआ है, आशीर्वचन मिला है। वैसे मुंबई के अंदर भी काफ़ी मठ मंदिर में भी स्वामी जी का उपस्थिति में काफ़ी मठ मंदिर का उद्घाटन हुआ है। वैसे आज का भूमि पूजन के लिए स्वामी जी का दिव्य चरण यहाँ आ चुका है। माता जी के दया से सभी गण्यों का उपस्थिति में भूमि पूजा बहुत अच्छे तरीके से हुआ है। मैं सभी कार्यकारी समिति और यहाँ मंच में उपस्थित सभी गण्यों की तरफ से और हमारा कमेटी मेंबर की तरफ से श्री 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 विद्या प्रसन्न स्वामी जी का आत्मापूर्वक हार्दिक साष्टांग नमस्कार करके मैं स्वागत करता हूं उनको। वैसे
एक मंदिर का जो भी पूजा पुरस्कार अर्चन करता है, जैसा एक हॉस्पिटल में डॉक्टर रहता है, उसमें उसके बढ़कर एक सर्जन रहता है, वैसे मंदिर में जो पूजा पुरस्कार करता है, जो प्रधान अर्चक है, उससे भी बढ़कर एक तंत्री वरिया रहता है। तंत्री बोले तो पूरा उनका नेतृत्व में उनका विधि विधान की तरफ से वो पूजा हो रहा है। वैसे काफ़ी साल से अपना मुकाम्बिका मंदिर का जो विधि विधान का शास्त्रोक्त विधि से अपना तंत्री वरिया रामचंद्र बायरी उनका हाथों से यहाँ पूजा पुरस्कार हो रहा है। आज यहाँ मंच में उपस्थित है श्री रामचंद्र बायरी का मैं आत्मापूर्वक हार्दिक स्वागत करता हूँ। और अपना आज का मुख्य अतिथि है मेयर साहब नवी मुंबई का जयंत सुतारे जी। जयंत सुतारे जी के बारे में काफ़ी अभी बोलने के लिए टाइम कम है, लेकिन नगर सेवक होके और यहाँ का अलग अलग पद में रह के आज हम सबका सौभाग्य है मेयर पद मिला उनको, जयंत सुतारे जी को। आज अपना ये शुभ काम में यहाँ उपस्थित है और उनका मैं श्री संतोषी माता देवला ट्रस्ट की ओर से हम सबका ओर से आत्मापूर्वक हार्दिक स्वागत करता हूँ। वैसे और एक मुख्य अतिथि है विजय चौगले जी। विजय चौगले जी वो अतिथि नहीं है, एक तो अपना भाई का दर्जा दिया उनको। मैं एक हक से बोलता हूँ, कोई भी काम के लिए चौगले जी मेरे को ये काम कर रहे हैं। और पहला 300 मीटर जगह मिलने के लिए चौगले जी का और आदरणीय नाइक साहब का, गणेश नाइक साहब का बहुत बड़ा योगदान था। चौगले जी इतने बोलते हैं, अन्ना तुम आगे बढ़ो, मैं है ना पीछे, तुम आगे बढ़ो। तो ये जो बात है आज भी वही बात है चौगले जी का, अन्ना तुम आगे बढ़ो, तुमको क्या तकलीफ हो तो बताओ मुझे। तो उसके एक भाई का दर्जा दिया है। हमारा मंदिर का वो अतिथि नहीं है, हमारा एक मेन मेंबर है। उस हिसाब से आज का जो भूमि पूजन का इस शुभ कार्य में हम सबका उपस्थिति में विजय चौगले जी का मैं आत्मापूर्वक हार्दिक स्वागत करता हूँ। और एक मुख्य अतिथि है डेप्यूटी मेयर उपा मेयर अपना मंदाकिनी मात्रे जी। मंदाकिनी मात्रे जी का NMMC में और यहाँ का सभी एरिया में सभी महिलाओं से लेके सब लोग गुणगान कर रहे हैं। मीना मंदाकिनी मात्रे जी का बहुत अच्छा काम चल रहा है। और सबसे बड़ा बोले तो अपना मंदिर का जो भी काम पे उनका जो आदरणीय पतिदेव यहाँ बैठा है मंच में रमाकांत मात्रे जी, उनका योगदान बहुत है अपना साथ में। सिडको में बोलिए या म्यूनसिपालिटी में बोलिए, रमाकांत मात्रे जी का अपना ज़्यादा करके उपस्थित था। आज मंदाकिनी मात्रे जी का मैं आज का ये भूमि पूजन का ओर से सबका ओर से मैं आत्मापूर्वक हार्दिक स्वागत करता हूँ। Let the applause keep going. ಗಣ್ಯರೇನೆ ಸಂಘ ಸಂಸ್ಥೆಗಳೇನೆ ನಮ್ಮ ಗೌರವ ಮುಲ್ಪ ನಮ್ಮ ಕರ್ತವ್ಯ ಅಂಜಾದ ಯಾನ ದಯದಿದ್ದು ಲೆತ್ತಿನಗಳು ಬ್ಯಾಗ್ ಬರ್ತದೆ ನಮ್ಮ ಅಧ್ಯಕ್ಷರಾಯನ ಅಣ್ಣಿ ಶೆಟ್ಟಡ
ಪುಷ್ಪಗೌರವವನ್ನು ಸ್ವೀಕಾರ ಮಲ್ಪಡುವುದು ನಿಗಳ್ಳ ವಿನಂತಿ ಮಲ್ತಂದುಲ್ಲೆ. ಪ್ರಥಮವಾದ ಶ್ರೀ ಶನೀಶ್ವರ ಟೆಂಪಲ್ ನೇರೂಲ್ ನೆತ್ತ ಅಧ್ಯಕ್ಷರೇನ ಧರ್ಮದರ್ಶಿ ರಮೇಶ್ ಎಂ ಪೂಜಾರ್ಲು ಈ ಪುಷ್ಪಗೌರವವನ್ನು ಸ್ವೀಕಾರ ಮಲ್ಪಡು. ಪ್ರಭಾಕರಕ್ಕೆ ದಯವಿಟ್ಟು ವೇದಿಕೆ ಬಂದೆ ಮತ್ತೆ ಎಲ್ಲ ಪದಾಧಿಕಾರಿ ತೆರೆದಾಂಡ ದಯವಿಟ್ಟು ವೇದಿಕೆ ಬಂದದೆ ಪುಷ್ಪಗೌರವವನ್ನು ಸ್ವೀಕಾರ ಮಾಡಿಕೊಡು. ಬಾಣಸಂಘ ನವಿ ಮುಂಬೈ ರೀಜನಲ್ ಆಫೀಸ್ ದೇವಾಡಿಗ ಸಂಘ ನವಿ ಮುಂಬೈ, ಕುಲಾಲ ಸಂಘ ನವಿ ಮುಂಬೈ, ರಮೇಶ್ ಶೆಟ್ಟಿ ಬೈರಗುತ್ತು ಅಧ್ಯಕ್ಷರು ಶಾಲು ಪಾಡ್ದು ಸದಾ ಪ್ರಕಟಿಸ ಒಂದು ನಮ್ಮ ದೇವಸ್ಥಾನದ ಬಗ್ಗೆ ತಿರುಪೊಂದು ಬರ್ತಿನ ಸಂಪಾದಕರು ನನ್ನ ಊರಿನ ಗೆಸ್ಟ್ಗಳಿಗೆ ನಮ್ಮ श्री कुक्के सुब्रमण्य मठ से आगमित विद्या प्रसन्न तीर्थ स्वामी जी के चरण कमल में साष्टांग नमस्कार करते हुए क्षेत्र के तंत्रीवरिया रामचंद्र बायर जी को नमस्कार करते हुए वैसे ही इस सभा के अध्यक्ष स्थान को अलंकृत किए हुए हमारे मंदिर के अध्यक्ष अन्नी शेट्टी जी, वैसे ही इस क्षेत्र के समस्त सदस्य वैसे ही जगदीश शेट्टी जी और समस्त हमारे जो यहाँ के कर्मकारी हैं समस्त सदस्य वर्गों को शुभाभिषण अर्पण करते हुए इस धर्म सभा में विधि विध क्षेत्र में गण्य तरीके से काम किए हुए समस्त उन्नत व्यक्तियों को शुभाभिषण अर्पित करते हुए आज का शुभ दिवस में हम सभी शिलान्यास कार्यक्रम का एक अद्भुत कार्यक्रम में हम सब भाग हुए हैं। हमारा सभियों का एक पुण्य भविष्य है। उस तरीके से आज का विषय ये है कि शाम को स्वामी जी आशीर्वाद हमें सभियों को देने वाले हैं, लेकिन हम सभियों को स्वामी जी का आशीर्वाद उनका जो वहाँ का जो मट्टी है कुक्के सुब्रमण्य मठ का जो कुक्के का जो पवित्र स्थान से आए हैं उनका अनुग्रह हम सभियों को चाहिए। स्वामी जी के बारे में 2 बार जानना हम सभियों का कर्तव्य है, क्योंकि शायद कोई स्वामी जी के बारे में उतना जानते नहीं है, तो स्वामी जी के बारे में जानना हमें बहुत जरूरी है। क्योंकि विरोधी पक्षनेते सन्माननीय विजयजी चौगुले साहेब, महाराष्ट्र प्रदेश काँग्रेस कमिटीचे सरचिटणीस आणि माझे पती रमाकांतजी म्हात्रे साहेब, महाराष्ट्र प्रदेश काँग्रेस कमिटीचे सचिव आणि या मंदिराचे सदस्य संतोषजी शेट्टी साहेब, सर्व उपस्थित असलेले सर्व या संतोषी माता चॅरिटेबल ट्रस्टचे अध्यक्ष अनिल शेट्टी साहेब, सर्व उपस्थित सदस्य आणि जमलेले माझे बंधू भगिनी, आज या ठिकाणी सर्वप्रथम मला आनंद होत आहे की आज जे संतोषी मातेचं आज भूमिपूजन आहे आणि ते करण्याचं मला भाग्य मिळालं, म्हणून मी एक भाग्यशाली समजते। कारण असं हे मिळणं म्हणजे खूप आनंदाची गोष्ट आहे। आणि या मंदिराचा आमच्या परिवाराचं खूप जुने संबंध आहेत। माझे सासरे नारायण म्हात्रे आणि गोकुळ रानकर ह्यांचं ह्या मंदिरासाठी खूप योगदान आहे। कारण पहिले जुनं जेव्हा तिकडे मंदिर होतं तेव्हापासून त्यांचा योगदान आणि आमचे सर्व कुटुंबाचे जुने संबंध आहेत। माझं माहेर हे कोपरगिरण आहे आणि सासर गोटोली आहे, त्याच्यामध्ये हे मंदिर आहे। मी माहेरून सासरी निघाली का या मंदिरापर्यंत आल्यानंतर नमस्कार केल्याशिवाय मी सासरी जात नाही, आणि सासरून निघाल्यानंतर मी या मंदिरावर आल्यानंतर मी माहेरी जात नाही, असं हे मंदिर माझं आहे। आणि असं नवरत्न जो उत्सव इथे असतो तो खरोखर वाखाणण्या जो काय मन भारावून जातं असा हा नवरत्नामध्ये इथे उत्सव होत असतो। आणि गोटोली घनसोली आणि कोपरखिंड्यामधील आणि नवी मुंबईतील सर्व महिला
इथे दर्शनाला सर्व उपस्थित दाखवत असतात नवरत्नामध्ये. खरोखर या मंदिराचं आज भूमिपूजन झालेले आहे. तसंच लवकरात लवकर हे मंदिर संस्कृती भवनची शिलान्यासच्या उपस्थित आज मुकांबिका माताला वंदन करून आज एक कार्यक्रम उपस्थित जसा असते आज शिलान्यास झाला असा महान पुण्यपुरुष परशुराम सृष्टीच्या श्रेष्ठ मानव विद्याप्रसन्ना तीर्थस्वामी सुब्रह्मण्य मठ असत कार्यक्रम उपस्थित महान तंत्री रामचंद्र तंत्री या कार्यक्रमाला प्रमुख पाहुणे म्हणून लाभलेला आपल्या नवी मुंबईचे प्रथम नागरिक आमचे सहयोगी महापौर जयवंत सुतारजी या कार्यक्रमाला दुसरं उपस्थित आमचे सर्वांच्या लाडले आज आम्हाला सर्व आपल्याला अभिमान आहे असा महाराष्ट्र सरकारच्या बॉर्डर समाजा महासमितीच्या राज्यमंत्री दर्जाच्या आमचे विरोधी पक्ष नेते विजय चौगले, माझ्या छोटा बहीण उपमहापौर इथला पुत्री मंदाकिनी म्हात्रे, माझ्या सहयोगी महाराष्ट्र प्रदेश काँग्रेसचे जनरल सेक्रेटरी रमाकांत म्हात्रे, इथला स्थानिक नगरसेविका प्रशांत पाटील, ज्यांनी एक कार्यक्रम रचवला की मंदिर स्थापना करण्यासाठी रात्रंदिवस त्यांनी प्रयास घेतला असा हे मंदिराचे अध्यक्ष आमचे आदरणीय अन्य शेट्टीजी, इथे जमलेल्या सर्व बंधू भगिनींनी, पत्रकार, शनी मंदिराचे अध्यक्ष रमेश पुजारीजी, श्यामण्णा, डोंबलीमधून आलेलं आमचे दिवाकर शेट्टी, कर्णांना, संजीवण्णा, सर्व मुकांबिका मंदिराचे ट्रस्टी बंधू आणि भगिनींनो, पत्रकार बंधू, आज आम्हाला सर्वांना आनंद दिवस आहे. काही वर्षापासून मुकाम मंदिरा ट्रस्टी अन्यानं एक मनोकामना होता, एक संस्कृती भवन इथे व्हावा. त्याच्यासाठी सिडकोने नवी मुंबई रचवला. त्याच्यामध्ये सिडकोने सर्व बाब त्यांनी घेतला, स्कूल, कॉलेज, मंदिर, रेसिडेंट. त्याच्यामध्ये एक मुकांबिका मंदिरसुद्धा नवी मुंबई वाढतेच गेला. त्याच्यात भक्तगणा वाढलेत. मंदिरं वाढण्यासाठी काय ना काय इथला जगा वाढण्यासाठी एक दिन विचार केला अन्याने, माझ्याकडे संवाद केला. आम्ही सिडकोला संवाद करून एक आठवण करणं आज ॲक्च्युली इंदुराव आज यायला होता, ॲक्च्युली काय कारणामुळे येऊ शकला नाही. त्याच्या सतत प्रयत्नाने नवी मुंबईला पहिल्यांदा एक मंदिर एक जगा दिल्यानंतर त्याच्या ॲडजस्टमेंटमध्ये पहिल्यांदा नवी मुंबईला सिडकोने जगा दिला. त्याचा पूर्ण प्रयास अन्नी शेट्टी आणि त्याच्या सर्व कमिटी सर्वांची प्रयास आहे. त्याच्यामध्ये विजय चौगले साहेब असेल, रमाकांत म्हात्रे असेल, सर्वांची सहकार सहयोग आहे. आजच्या या भूमिपूजनाला उपस्थित ज्यांच्या हस्ते हे भूमिपूजन झालं ते विद्याप्रसन्ना स्वामीजी यांना चरणस्पर्श करून व्यासपीठावर असलेले आमचे सहकारी आणि या नवी मुंबई नगरीचे प्रथम नागरिक महापौर जयवंत सुतार साहेब, आमच्या उपमहापौर मंदाकिनी ताई, त्यांच्यासोबत असलेले त्यांचे मिस्टर रमाकांत म्हात्रे, संतोष अण्णा शेट्टी, माझे सहकारी प्रशांत पाटील आणि आजच्या
या कार्यक्रमाच्या आणि या ट्रस्टचे अध्यक्ष आमचे बंधू अन्नू शेट्टी, त्यांचे सर्व सहकारी, या ठिकाणी उपस्थित सर्व अण्णा लोक व सर्व बंधू आणि भगिनींनो, खरं पाहिलं तर माझं भाग्य फार मोठं आहे. 96-97 साली मी सिडकोला संचालक असताना 2 मंदिरं या रस्त्यामध्ये येत होती, रस्त्याला अडथळा येत होता. एक मंदिर होतं हे संतोषी मातेचं मंदिर. माजी नगरसेवक संतोष शेट्टी, माजी उपमहापौर रमाकांत म्हात्रे, या श्री मूकांबिका देवालयाचे ट्रस्टी अनिश शेट्टी, जगदीश शेट्टी, के.एम. शेट्टी, सुरेश कुटिया, भास्कर एम. शेट्टी, शेखर देवाडिगा, चंद्रास शेट्टी, रघु कुटियन, कुटी कुंदर, सुधाकर पुजारी, शंकर मोल्या, विश्वनाथ शेट्टी, अन्नू शेट्टी, श्रीधर पुजारी, हरीश शेट्टी, हरीशर शेट्टी, सुकंती जी शेट्टी, और आज के इस महाराष्ट्र के पुण्य भूमि और नए मुंबई के पुण्य भूमि में विद्या प्रसन्न स्वामी जी, ये आपका पदस्पर्श हुआ, मैं निश्चित तौर पे तमाम नया मुंबई वासी के माध्यम से आपका तहे दिल से मैं यहाँ स्वागत करता हूँ. ऐसा कहा जाता है ये साधु संतों की भूमि है महाराष्ट्र. महाराष्ट्र की भूमि में इस संत ज्ञानेश्वर तुकाराम महाराज इन्होंने जन्म लिया और कानडा राजा पंढरीचा, कांडाचा आएला पंढरीनाथ इस महाराष्ट्र ने सर पे लिया और आज भी उनका गुणगान गाया जाता है. और ऐसा ही स्थिति में ये नई मुंबई शहर निर्माण हुआ, जो पूरब में पहाड़ी, पश्चिम में समुद्र. मुझे यकीन है क्या जिस टाइम MIDC का निर्माण हुआ 1970 में, वही टाइम पे 1973 में ये मूकांबिका ट्रस्ट एक छोटा सा मंदिर, प्रारूप मंदिर थाना बेलापुर रोड के बाजू में था, जैसा अनिश शेट्टी ने उसका पूरा इतिहास बताया. और निश्चित तौर पे माँ की कृपा थी 2003 में इसका जो जीर्णोद्धार हुआ, और जीर्णोद्धार के माध्यम से वही जगह पे जगह मिलना चाहिए. फिर विजय चौगुले हो programs along with the traditional pujas. With the sincere and dedicated efforts of our beloved President, Dharmadarshi Shri Annisi Shetty, Sidco has granted us 700 square meter area to construct an auditorium. Today, the foundation stone has been laid at the worthy hands of His Holiness Shri Shri Vidya Prasanna Tirtha Swamiji of Shri Kukke Subramanyam. ಘನ್ಸೋಲಿ ಶ್ರೀ ಮೂಕಾಂಬಿಕಾ ದೇವಾಲಯದಲ್ಲಿ ಶ್ರೀ ಮೂಕಾಂಬಿಕಾ ಸಭಾಭವನ ನಿರ್ಮಾಣದ ಶಿಲಾನ್ಯಾಸಗೈದು ಮಾರ್ಚ್ 10ರಂದು ಸಂಜೆ ನಡೆದ ಧಾರ್ಮಿಕ ಸಭೆಯನ್ನು ಶ್ರೀ ಸುಬ್ರಹ್ಮಣ್ಯ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಹಿಂಗಾರ ಹೂವನ್ನು ಅರಳಿಸಿ ಸಭೆಗೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ಶ್ರೀ ಮೂಕಾಂಬಿಕಾ ದೇವಾಲಯದ ಅಧ್ಯಕ್ಷರು ಧರ್ಮದರ್ಶಿಗಳು ಆದ ಅನ್ನಿಸಿ ಶೆಟ್ಟಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅತಿಥಿಗಳಾಗಿ ಸಿಡ್ಕೋ ಕಾರ್ಯಾಧ್ಯಕ್ಷ ಶಾಸಕ ಪ್ರಶಾಂತ್ ಠಾಕೂರ್, ಮುಂಬೈ ಬಂಟರ ಸಂಘದ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ, ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷ ಚಂದ್ರಶೇಖರ ಪೂಜಾರಿ, ಮಹಾರಾಷ್ಟ್ರ ಪ್ರದೇಶ ಕಾಂಗ್ರೆಸ್ ಕಮಿಟಿ ಗೌರವ ಕಾರ್ಯದರ್ಶಿ ಸಂತೋಷ್ ಡಿ ಶೆಟ್ಟಿ, ಸಮಾಜ ಸೇವಕ ಭವಾನಿ ಶಿಪ್ಪಿಂಗ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಸಿಎಂಡಿ ಕೆಡಿ ಶೆಟ್ಟಿ, ನೆರೋಲ್ ಶ್ರೀ ಶನೀಶ್ವರ ಮಂದಿರದ ಅಧ್ಯಕ್ಷ ಧರ್ಮದರ್ಶಿ ರಮೇಶ್ ಎಂ ಪೂಜಾರಿ, ನೆರೂಲ್ ಶ್ರೀ ಮಹಾಗಣಪತಿ ಅಯ್ಯಪ್ಪ ದುರ್ಗಾದೇವಿ ಕ್ಷೇತ್ರದ ಅಧ್ಯಕ್ಷ ಸಂಜೀವ ಎನ್ ಶೆಟ್ಟಿ, ಎನ್ಎಂಎಂಸಿ ಮಾಜಿ ನಗರ ಸೇವಕ ಸುರೇಶ್ ಜಿ ಶೆಟ್ಟಿ,
ಅಜೆಕಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಧ್ಯಕ್ಷ ಶಿವರಾಮ ಜಿ ಶೆಟ್ಟಿ, ಅಕ್ಷಯ ಮಾಸಪತ್ರಿಕೆ ಗೌರವ ಸಂಪಾದಕ ಎಂಬಿ ಕುಕ್ಯಾನ್, ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಶ್ಯಾಮ ಎನ್ ಶೆಟ್ಟಿ, ನವಿ ಮುಂಬೈ ಬಂಟರ ಸಂಘ ಪ್ರಾದೇಶಿಕ ಸಮಿತಿಯ ಸಂಚಾಲಕ ಖಾಂದೇಶ್ ಭಾಸ್ಕರ್ ಶೆಟ್ಟಿ, ಆನಂದ ಆರ್ಟ್ಸ್ನ ಮಾಲಾ, ಆನಂದ ನಿಲಯ ಶೇಖರ್ ಶೆಟ್ಟಿ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಪೆಸ್ಟ್ ಮೋರ್ಟೆಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಜಿಪಿ ಶೆಟ್ಟಿ, ಪೋವಾಯಿಯ ಹೋಟೆಲ್ ಉದ್ಯಮಿ ಅಪ್ಪಣ್ಣ ಶೆಟ್ಟಿ, ವಿಕೆ ಗ್ರೂಪ್ ಆಫ್ ಕಂಪನೀಸ್ ಇದರ ಸಿಎಂಡಿ ಕೆಎಂ ಶೆಟ್ಟಿ, ಹೋಟೆಲ್ ಫೆಡರೇಷನ್ ಆಫ್ ಮಹಾರಾಷ್ಟ್ರದ ಅಧ್ಯಕ್ಷ ಜಗನ್ನಾಥ್ ಕೆ ಶೆಟ್ಟಿ, ಹೋಟೆಲ್ ಉದ್ಯಮಿ ಶೇಖರ್ ಶೆಟ್ಟಿ ಪಯ್ಯಲೋಡಿ, ಶ್ರೀ ಮೂಕಾಂಬಿಕಾ ಮಂದಿರ ಶಹಾಡ್ನ ಅಧ್ಯಕ್ಷ ಚಂದ್ರಕಾಂತ್ ಶೆಟ್ಟಿ, ಉದ್ಯಮಿ ರವಿರಾಜ್ ಕುಲಾಲ್, ಶ್ರೀ ಮೂಕಾಂಬಿಕಾ ದೇವಾಲಯದ ಚಾರಿಟೇಬಲ್ ಮಂಡಲದ ಅಧ್ಯಕ್ಷ ಜಗದೀಶ್ ಶೆಟ್ಟಿ ನಂದಿಕೂರು, ಶ್ರೀ ಮೂಕಾಂಬಿಕಾ ದೇವಾಲಯದ ಉಪಾಧ್ಯಕ್ಷ ಕೆಎಂ ಶೆಟ್ಟಿ, ಗೌರವ ಕಾರ್ಯದರ್ಶಿ ಸುರೇಶ್ ಕೋಟ್ಯಾನ್, ಜತೆ ಕಾರ್ಯದರ್ಶಿ ಭಾಸ್ಕರ್ ಎಂ ಶೆಟ್ಟಿ ತಾಳಿಪಾಡಿಗುತ್ತು, ಗೌರವ ಕೋಶಾಧಿಕಾರಿ ಶೇಖರ ದೇವಾಡಿಗ, ಮಹಿಳಾ ವಿಭಾಗದ ಅಧ್ಯಕ್ಷೆ ವೀಣಾ ಸಿ ಕರ್ಕೇರ, ಪ್ರಧಾನ ಅರ್ಚಕರಾದ ಗುರುಪ್ರಸಾದ್ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಬಂಟರ ಸಂಘದ ಬಂಟರವಾಣಿಯ ಸಂಪಾದಕ ಅಶೋಕ್ ಪಕ್ಕಳ ನಿರೂಪಿಸಿದರು. ಶ್ರೀ ಮೂಕಾಂಬಿಕಾ ದೇವಾಲಯದ ಜತೆ ಕೋಶಾಧಿಕಾರಿ ಚಂದ್ರಹಾಸ್ ಶೆಟ್ಟಿ ದೆಪ್ಪುಡಿಗುತ್ತು ವಂದಿಸಿದರು. ಧಾರ್ಮಿಕ ಸಭೆಯ ಬಳಿಕ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರಿಂದ, ಮಕ್ಕಳಿಂದ ವಿವಿಧ ನೃತ್ಯ ಕಾರ್ಯಕ್ರಮಗಳು ಹಾಗೂ ರಂಗಭೂಮಿ ಬಿಸಿ ರೋಡ್ ತಂಡದವರಿಂದ ಸೆಲೆ ಸುಂದರೆ ನಾಟಕ ಪ್ರದರ್ಶನಗೊಂಡಿತು. ಕಂಡು ಮಂಡೆ ಅಲ್ಲೇ ಒದರಿದರು ಬಾಳೆ ಬಾಗಿದವೋ
ಹುಟ್ಟೂರು ನಂಗೇನು ಗೊತ್ತಮ್ಮಿ ಅಲೆದಲೆದು ತಣಿದ್ಯು ನೀ ಸುಳಿ ಬಂದ ನೀರಮ್ಮಿ ಅಲೆದಲೆದು ತಣಿದ್ಯು ನೀ ಸುಳಿ ಬಂದ ನೀರಮ್ಮಿ ಜಂಗಾರ ಬಂದೆ ಬರುತ್ತೀರಿ ನಮ್ಮಮ್ಮನೇ ಸೌಭಾಗ್ಯ ಲಕ್ಷ್ಮೀ ಒಂಜಿ ವಿಶೇಷ ಅನುಭವದೊಟ್ಟಿಗೂ ಇನಿ ಪ್ರಾಯಶಃ ಒಂಜಿ ಪರಿಪಕ್ವ ಪ್ರಾಯೋಗ ಬದ್ಧನಂಚಿನ ಈ ದೇವಾಲಯದ ಸಾನ್ನಿಧ್ಯಡು ಭವ್ಯವಾಯಿನಂಚಿನ ವಿಸ್ತೃತ ಕಟ್ಟಡದ ನಿರ್ಮಾಣದ ನಮ್ಮ ಮಾತ ಕನ ಪಿಂಗಾರನು ಅರಳ್ತದೆ ನಂಗೆ ಮಾತ ನಮ್ಮ ಮನೋಕಾಮನೆನು ಪರಿಪೂರ್ಣ ಆವಣ ಬಂದ ಪ್ರಾರ್ಥನೆ ಮಲ್ಪಗ ಯಾರು ಪ್ರಾರ್ಥನೆ ಮಲ್ಪರೆ ಕುಮಾರಿ ಆಶ್ನಾಬಕ ಕುಮಾರಿ ಮೈಥಿಲಿನೇ ವಿನಂತಿ ಮಲ್ಪ शुभ फलदायक गणानि सेविता शुभ फलदायक श्री जगपूजित गणनाथ शतकोटि तेजने शक्ति प्रदायकने शिवसुत वर गणराज गणराजा शिवसुत वर गणराजा लोकनायकने लंबोदरने कामितगायक करुणामूर्ते लोकनायकने लंबोदरने कामितगायक करुणामूर्ते विद्यादिदेवने आदिपूजने विद्यादिदेवने आदिपूजने वितरण गुणगण महिमने शतकोटि तेजने शक्ति प्रदायकने शिवसुत वर गणराज गणराजा शिवसुत वर ಬ್ಯಾಂಗ್ಳೂರು ಹೋದು ಬ್ಯಾಂಗ್ಳೂರು ಮುಂಬೈಗೆ ಬರ್ತದೆ ಮುಂಬೈಗೆ ಬರ್ತದೆ ಗಂಚಳಿ ಮುಖಾಂಬಿಕೆ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೂ ಯಾಂಗ್ ನಿಗಲ್ನಟ್ಟು ಭಾಗಿಯಾಗ್ತದೆ ಆಪಿನಂಚಿನ ಬಿಲ್ಡಿಂಗ್ ಕೆಲಸ ಎಡ್ಡ ರೀತಿಯಲ್ಲಿ ನೆಲಪಡು ಎನ್ನ ಶುಭ ಹಾರೈಕೆ ಒಂದೊಂದು ಬಂದು ಇಲ್ಲಿ ಕಾಡೆ ಉದ್ಘಾಟನೆ ಮಧ್ಯೆ ಅಂಚಿನ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗೆ ಯಾನು ಮಾತನ್ನ ಪರವಾದ ಅರೆಗೆ ಈ ಸಭೆಗೆ ಆರ್ನ ಪಾದಪ ತಂದು ಅರೆಗೆ ಸ್ವಾಗತ ಮಾಡ್ತಾರೆ ಮಾತನ್ನ ಪೈಂಗಲ್ಲಿ ಒಟ್ಟು ಪಡೊಂದು ಎಡ್ಡ ರೀತಿಲಿ ಕೆಲಸ ಮಾಡ್ಕೊಂಡು ಬರೋದಿಲ್ಲರು ಧರ್ಮದರ್ಶಿಲೇನು ಪ್ರೀತಿಡಿಯಾನು ಇಂಥ ಈ ಸಭೆಗೆ ಸ್ವಾಗತ ಮಾಡ್ತಾರೆ ಬಂಟರ ಸಂಘ ಮುಂಬೈ ನೆತ್ತ ಪ್ರೆಸಿಡೆಂಟ್ ಅಂಚನೆ ಮಾತಾಡ ಗೊತ್ತಿನ 4 ತಾರೀಖಾನಿ ರಾಜರಾಜೇಶ್ವರಿ ಟೆಂಪಲ್ದ ಜೀರ್ಣೋದ್ಧಾರ ಅದು ಐತ ಬ್ರಹ್ಮಕಲಶೋತ್ಸವ ಇತ್ತೆ ತಾನೇ ಕೆಲಸ ಶುರುವಾತಂದು ಐತ ಮುಂಬೈ ಸಮಿತಿದ ಕಾರ್ಯಾಧ್ಯಕ್ಷರು ಬಂಟರ ಸಂಘದ ಅಧ್ಯಕ್ಷರು ನಮ್ಮ ಮಾತ ನೆಚ್ಚಿನ ಪೈಯಡೆ ಫ್ಯಾಮಿಲಿದ ಉನ್ನತ ವ್ಯಕ್ತಿನ ಬಂದಂಗೆ ಬಾರಿ ಸಂತೋಷ ಹಾಕೊಂಡು 24 ಗಂಟೆ ದಿನಕ್ಕೊಂದು 10 ನಿಮಿಷ ಅರ್ಧರ ಗಂಟೆ ದೇವರಿಗೋಸ್ಕರ ಆದಿದ್ದಿಲ್ಲ ಬೊಕ್ಕವರಿನ 23 ಗಂಟೆ ಆನೆಗಳಲ್ಲಿ ಕಾತೊಂದಿಪ್ಪೆ ಅಂದು ಸ್ವಲ್ಪ ಮಕ್ಕಳ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಎಂದು
ಅಂಚಾದ ಆತನ ಮೇಲೆ ಪರಿಣಾಮ ಕಾಯ್ದಿದ್ದಾಂಡ ದೇವರು ಇದು ಮಾತು ಕೊರದು ಸಾಧನ ಶೈಲಿಯನ್ನು ಕೊರದು ದಾನಿಸ್ಬೇಗ ನಮ್ಮೆಲ್ಲ ಪ್ರಾಣಿ ಲೆಕ್ಕನೆ ಬದುಕುವ ಇವರೇ ಮಾತ್ರ ನನ್ನ ಲೆಕ್ಕ ಉಳ್ಳಾಂಡ ನಮ್ಮ ವ್ಯವಹಾರ ಮತ್ತು ಪ್ರಾಣಿ ಲೆಕ್ಕನೆ ಉಂಡುಂದಾಂಡ ದೇವರು ನಮ್ಮನ್ನು ಸೃಷ್ಟಿ ಬರೋದನ್ನ ಅಗತ್ಯ ದಾನ ಇತ್ತಂಡು ಈತ ಮೇಲೆ ಬುದ್ಧಿಶಕ್ತಿ ವೈಕೊರಡಾಂಡು ಈತ ಮೇಲೆ ಮನಶಕ್ತಿ ವೈಕೊರಡಾಂಡು ಈತ ಮತ್ತೆ ಎಡ್ಡೆ ಅಂಗಾಂಗನ ಮತ್ತೆ ದೇವರು ವೈಕೊರಡಾಂಡು ಇನ್ನು ನಮ್ಮ ಇಡೀ ಪ್ರಪಂಚ ಬುಲಿದಂಡ ಕೈಗಾರಿಕೆ ಹಿಡಿದವರ ಅದಕ್ಕೆ ಕಾರಣ ಇವು ಕೈ ಒಂಜಿ ಸೂಜಿಗೆ ನೂಲು ಪಾಡು ಪಂಡ ನರಮನಿಗೆ ಬಿಡುದು ಆ ಪ್ರಾಣಿ ಗಂಡ ಆಪಡ ತೂಲೆಗೆ ಅಪಡ ಈತ ಆಕ್ಟಿವ್ ಆಯ್ತನ ಕೈ ಬಿರಿಯಲಿಡ್ದವರ ಈ ಪ್ರಪಂಚ ನಮ್ಮ ಕಟ್ಟಿಯ ಮಲ್ಲ ಫ್ಯಾಕ್ಟರಿ ಬಾಡಿ ಕೈಗಾರಿಕೆ ಮನ್ಸ ಅದಕ್ಕೆ ಸರಿಯಾದ ಬುದ್ಧಿಶಕ್ತಿ ಕೊರಡಿದವರು ಇಂದು ಮಾತ್ರ ಸಾಧ್ಯ ಉಂಟು ಅಪಡ ಒಂದು ನರಮನಿಗೆ ಬಿಡುದು ಬಕ್ಕ ಆ ಪ್ರಾಣಿಗಳಿಗೆ ದೇವರು ಕೊಡ್ದಿರಿಂದ ಆಯ್ಬಕ್ಕ ಕೊಡಿ ಬಕ್ಕನ ಒಂದು ಸದ್ವಿನಿಯೋಗ ಮಂತ್ರಿಯಿಂದ ನಮ್ಮ ಬದುಕು ಶಾಶ್ವತವಾದ ಉರಿ ಉಂಟ ನಡೆದ ಎಡ್ಡೆ ಬದುಕು ನಮಗೆ ದೇವರು ಬಕ್ಕರ ಕೊಡುವೇರ ಅಪ್ಪೆ 10 ರೂಪಾಯಿ ಕೊಡು ಹಾಳು ಮಂತ್ರ ಬರ್ದಿನ ಕೊಡುವಲ್ಲ ಅಲ್ಲಿ ಅವೇ ಎಡ್ಡೆ ಮಂತ್ರ ಕೊಡೋದು 10 ರೂಪಾಯಿ ಸೇರಿಸಾದ ಕೊಡ್ಪುಜಲ ಅಂಚನೆ ನಮ್ಮ ಬದುಕಿನ ಎಡ್ಡೆ ಕಲೆಯಿಂದ ಅಂಡ ಬರ್ಪಿಜಲು ನಡೆದರೆ ಎಡ್ಡೆ ಬದುಕು ದೇವರು ಕೊಡುವೇರೆ ನಡೆದರೆ ಹೆಚ್ಚು ಸಾಧನೆ ಮಲ್ಪನ ತಾಕತ್ತನ್ನು ದೇವರು ಕೊಡುವೇರ ನಡೆದವರ ನರಮನಿನ ಬದುಕು ಕೊರಲು ಕಂಡುಕೊಡು ಅಂದ ನಮ್ಮ ಸಂಸ್ಕಾರ ನಮ್ಮ ಧರ್ಮ ನಮ್ಮ ಕಾಪಾಡು ನಮ್ಮ ಹಿರಿಯರ ಹೆಂಚಿನ ಧರ್ಮದ ನಡೆ ಉಂಡ ಅವೇ ನಮ್ಮ ಒಂದೇ ಅಂಟ ಮಲ್ಪುಗ ನಮ್ಮ ಊರು ದರ್ಕ ಮನೆ ಪರ ಅವಂದೇ ಪೋವು ಏಟಾಪುಂಡ ಪಟ್ಟಣಡು ಮಹಾನಗರಡು ನಮಗೆ ಮಾತೆಲ್ಲ ಊರುದಲಕ್ಕೆ ನಮ್ಮ ಪರ ಅವಂದೇ ಪೋವು ನಮ್ಮ ಮನಸ್ಸಿನ ಜಾಗೃತಿ ಇಪ್ಪಡು ಜೋಕಲಿಗೆ ಎಲ್ಲಿ ಕಾಲಡೆ ಒಂದು ಬುದ್ಧಿ ಪಂಡು ಕೊರಲೆ ಅವರು ಎಡ್ಡೆ ತಾಜಿನ ನಡುಪಲಕ್ಕಿತ್ತಿನ ಸಂಸ್ಕಾರನ ಕೊರಿಯಾರಂದ ಅಂಡ ಐದು ಮಲ್ಲ ಕೊಡುಗೆ ಬೊಕ್ಕ ಎವಲ ಐತಿ ಆಂಡಾವಲು ಬೇರೆಗೋಸ್ಕರ ಬಿದೈ ಪೋರೆ ಯಾವು ಕೊಂಡಾವಲು ಅನಿವಾರ್ಯವಾದ ಕೆಲವು ದಿಕ್ಕರು ಪೋರೆ ಯಾವು ಅಕಸ್ಮಾತ್ ನೀವು ಇಲ್ಲಡಿತ್ತಂಡ ಅಥವಾ ಇಲ್ಲ ಇತರ ಪುರ್ತು ಅಂಡಲ್ಲ ನೀವು ಆಯ್ನಾತು ಜೋಕ್ಲಿಗೆ ಎಡ್ಡೆ ಸಂಸ್ಕಾರ ಪಂಡು ಕೊರ್ಪನ ಬೇಲೆನ ಮಾಡುದು ಇನ್ನು ನಡಪೋಡು ಆಪುಂಡು ಕೈಕೆ ಈಗ ಮೋಕ್ಷ ಕುರುಮನ ಪ್ರಸಂಗ ಬಂದ್ರೆ ಭಾರಿ ಗಲಾಟೆ ಅಂಡಿಗೆ ಅಂಚಿನ ಒಂಜಿ ಕೊಂಡಾಗ ಮೋಕ್ಷ ಕುರುಮನ ಪಂಡ ಭಾರಿ ಮಲ್ಲ ಅನ್ಯಾಯ ಒಂದು ಕೊರೆಗೆ ಬಲ್ಲಿ ಇಂದು ಪಂಡ್ರ ಪಾತ್ರೆ ಬಂದಾಗ ರಾಮದೇವ ಪಂಡ್ಬೇರಿಗೆ ಕೈಗೆ ಮೋಕ್ಷಕರಣ ವೇಕೆಂದು ಕೇಂದ್ರ ಅಲ್ಲಿ ಎಂಚಿನಲ್ಲಿ ಪಂಪನ ವಿಷಯ ಇತ್ತು ಎಂಚಿನ ಬಾಲಿನ ಅಲ್ಲಿ ಜಗತ್ತು ಕೊರ್ತಲು ಪಂಪನ ವಿಷಯ ಭರತನು ಕೊರ್ತರು ಎಂಚಿನ ನರಮನಿ ಬರತ್ತೆ ಎಂಚಿನ ಒಂಜಿ ಮೆಗ್ಗಿಯಾದ ಎಂಚೆ ಇಪ್ಪಡು ಬಲಯಾದ ಎಂಚೆ ಇಪ್ಪಡು ಮಗೆಯಾದ ಎಂಚೆ ಇಪ್ಪಡು ಇಂದಿನ ಪೂರ ಪಂಡು ಕೊಡ್ತಾರ ಒಂದು ಆದರ್ಶ ಪುರುಷೆ ಬರತ್ತೆ ఆయన పెద్దరేకోస్కర అది ఆ నలకి మోక్ష కొరియాడు అంచాది కొండవాళ్ళ పద కైకే ఆవిడ ಒಂದು ಅರ್ಥ ಆಗ್ತದೆ ಆಂಡ ಎಡ್ಡೆ ಜೋಕಲಿಗೆ ನಿಗರು ಸಂಸ್ಕಾರ ಕೊರದು ಒಂದು ಎಡ್ಡೆ ಸಮಾಜಕ್ಕೆ ಒಂದು ಎಡ್ಡೆ ಜೋಕಲಿಗೆ ಕೊರಿಯಾರಂದಾಟ ಐದು ಮಲ್ಲ ಹುಡುಗರನಿಗೆ ನಮ್ಮ ಕೊಂಜಿದ್ದಿ ಅవి ಒಂದು ಭಯೋತ್ಪಾದಕನ ಕೊರ್ಪನ ಉಡಲು ಒಂದು ಕೊಂಡಾಗ ತಿಕ್ಕಿನಂದಾಟ 7 ಜನತ 1000 ಜನಕ್ಕೆ ಬದುಕಿನ ಹಾಡುವಂತ ಒಂದು ಭಯೋತ್ಪಾದಕನಿಗೆ ಉಡಲು ಪುಟ್ಟುಂದಾಟ ಐದು ಮಲ್ಲ ದುರಂತ ಹೆಂಚಿನೋಡು ಅಂಚಾದಿ ನಿಗೆ ಗರ್ಭಡು ಮಾತ ಎಡ್ಡೆ ಬಾರಿ ಪುಟ್ಟುಂದಾಟ ನೀವು ಎಡ್ಡೆ ಸಂಸ್ಕಾರ ಜೋಕಲಿಗೆ ಕೊರೋಡು ಹುಟ್ಟಿ ಬೊಕ್ಕ ಜೋಕಲಿಗೆ ಎಡ್ಡೆ ಸಂಸ್ಕಾರ ಕೊರದು ಆ ಎಡ್ಡೆ ತಾದಿನ ನಡಪ್ಲಕ್ಕ ಸಾಧ್ಯ ಆಡ 4 ಜನ ಉಪಕಾರ ಮಾಡ್ಕೊಂಡು ಯೋಗ್ಯತೆ ಕೊರಡದೇವೆ ಆ ವಿದ್ಯೆಂಡ ಆಯ್ನಾತಿಗೆ ಆ ಪುರುಡು ಬದುಕಿನ ಕಿತ್ತನ ಬದುಕು ಕೊರೋಣ ಅಂದಾಂಡಲ ಅಪ್ಪನ ಕೊಡುಗೆನೆ ಸಮಾಜಕ್ಕೆ ಮಲ್ಲ ಹಾಕೊಂಡು ಅಂಚಿನ ಮಾತ ಸಂಸ್ಕಾರ ಕೊರೋಣ ಅಂದಾಂಡ ಸಂಸ್ಕಾರ ಕೇಂದ್ರ ಶ್ರದ್ಧಾ ಕೇಂದ್ರ ಪಡ್ಪನ ಬೋಡು ನಮಗೆ ನಮ್ಮ ಇಲ್ಲೆಲ್ಲ ಭಜನೆ ಬಲ್ಪುವ ಅಂಡ ಸಾಮೂಹಿಕವಾದ ಮಂತ್ರ ನನ್ನ ಹೆಚ್ಚು ಫಲ ಉಂಡು ಬಡ್ತು ನಾವು ಮಾತೆಲ್ಲ ಉಂಟಾನಿಡ್ದು ಅವರ ನಮ್ಮ ಮಾತೆಲ್ಲ ಸೇರಿದ ಒಂದು ದಿಕ್ಕಡು ನಮ್ಮ ಭಜನೆ ಮಲ್ಪುನ ಅಥವಾ ದೇವರ ಪೂಜೆ ಮಲ್ಪನ ಆರಾಧನೆ ಮಲ್ಪನೆಗೆ ಒಂದು ಸಂದರ್ಭ ತಿಕ್ಕಂಡ ಒಂದು ಶ್ರದ್ಧಾ ಕೇಂದ್ರ ಗಟ್ಟಿ ಹಾಕೊಂಡಿಗೆ बहुत बहुत प्रणाम करना चाहता हूँ उनका आशीर्वाद आप सभी नवी मुंबई में रहने वाले लोगों के ऊपर, पनवेल कॉरपोरेशन या पूरे क्षेत्र में रहने वाले लोगों के ऊपर हमेशा बना रहे।
इसके लिए मैं माता से प्रार्थना भी करता हूँ। आज मैं धन्यवाद देना चाहता हूँ देवालय के ट्रस्ट के हमारे सारे लोगों को कि इतनी अच्छी तरीके से इस पूरे कार्यक्रम का आपने ಕೊನೋಡೊಂದು ಪನ್ನೆಟ ಹೆಸರಾದ ಆ ಫೋಟೋನು ಗಂತದ ಪಿದಾಯಿ ಮಾರ್ಗ ನಮ್ಮ ಹೈವೇದ ಪುಡೇಟ್ ಒಂದು ಎಲ್ಲಿಯ ಗುಡಿ ಕಟ್ಟದು ಫೋಟೋದ ಬದಲಿಗೆ ಅಲ್ಪ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತದೆ. ಪ್ರತಿ ಶುಕ್ರವಾರ ಪೂಜೆ ಪುರಸ್ಕಾರ ಭಜನೆ ಇತ್ಯಾದಿ ಮಲ್ತೊಂದು ಅಂಚನೆ ಪ್ರತಿ ವರ್ಷ ನವರಾತ್ರಿ ಉತ್ಸವವನ್ನು ಆಚರಣೆ ಮಲ್ತೊಂದು ಬರಂದಿದ್ದೇವೆ. ಈ ಸಂದರ್ಭಡು ಸಾಧಾರಣ 1985 ಐತ ಬರಿಟೆ ಇತ್ತಿನ ಹೋಟೆಲ್ದ ಮಾಲಕರೇನ ನಮ್ಮ ಪ್ರಸಿದ್ಧ ಉದ್ಯಮಿ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಧರ್ಮದರ್ಶಿ ಅನ್ನೀಸ್ ಶೆಟ್ಟಿನ ಆ ಸಂಸ್ಥೆದ ಅಧ್ಯಕ್ಷತೆಯನ್ನು ವಹಿಸೋಡಿದ್ದಾರೆ. 12 ಹೆಸರಾದ ಆ ಸಂಸ್ಥೆದ ಅಧ್ಯಕ್ಷತೆಯನ್ನು ವಹಿಸೊಂದು ಆನೆ ಹಿಡಿದು ಇನಿಮುಟ್ಟ ಆ ಸಂಸ್ಥೆನ ಹಂತ ಹಂತಗಾದ ನಿತ್ಯ ಕನೊಂದು ಬರ್ತೇವೆ. ಈ ಸಂದರ್ಭಡು ನಮ್ಮ ಈ ತಾಣಬೇಲಾಪುರ ಹೆದ್ದಾರಿ ಅಗೆಲಾಪಿನ ಪೊರ್ತಡು ಅವಿನ ಗುಡಿನ ಅಲ್ತರ್ದು ಸ್ಥಳಾಂತರಿಸೋನ ಅನಿವಾರ್ಯವಾಯಿನ ಸಂದರ್ಭಡು ಅನ್ನಿ ಶೆಟ್ಟರು ಅಂಚನೆ ಸಮಿತಿದ ಮಾತ ಸದಸ್ಯರ ನಗಲು ಭಾರಿ ಆಲೋಚನೆ ಮಾಡ್ತದೆ. ತುಂಬ ಇನ್ನು ಕಾಂಡದ ಪೊರ್ತಡು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸ್ವಾಮಿನ ಮುಖಾಂತರ ಅವ್ರನ್ನ ಕೈಟೆ ಇನ್ನು ಭೂಮಿ ಪೂಜೆ ಆಗ್ತದೆ. ಆಯ್ತು ಒಟ್ಟಿಗೆ ಅಣ್ಣ ಅವರ ಶಂಕರ್ ಶೆಟ್ಟಿ ಮಲ್ಲ ಒಂಜಿ ಧಾನಿ 10 ನಾಗಮಂಡಲ ಮಂತ್ರಿನ ಮಹಾ ವ್ಯಕ್ತಿ ಒಂಜಿ ನೆಟ್ಟು ಎಸೋಸಿ ಅರ್ದುಲ್ಲೇರು ಬಿಲ್ಡಿಂಗ್ ಕಮಿಟಿದ ಚೇರ್ಮನ್ ಅರ್ದುಲ್ಲೇರು. ಎನ್ನಿನ ಕೆಲಸ ದೇವಸ್ಥಾನದ ಪದಾಧಿಕಾರಿಗಳು ಅನ್ಯನ ನೇತೃತ್ವಗಳು ಇದು ಪೂರ್ವಾಯ ಸಾಧ್ಯ ಉಂಟು. ಇವರು ಸ್ವಾಮಿನ ಪಂಡ್ಲೇಗನೆ ಧರ್ಮನು ನಮ್ಮ ಕಾಪಾಡ ಧರ್ಮ ನಮ್ಮನ್ನು ಕಾಪಾಡೋದು ಬಂದಿನ ಶ್ರೀಕೃಷ್ಣನ ವಚನ ಶತಮಾನದಿಂದ ನಮ್ಮ ಕೇಂದ್ರ ಬರೋದಿಲ್ಲ. ಅಂದ ಸಮಯ ಪರಿವರ್ತನೆ ಒಂದು ಬಂದಾಗ ನಮ್ಮ ಅಂಧಕಾರದ ಭಾವನೆ ಕೆಲವೊಂದು ಜನರು ಕುಡಿದು ಸಮಾಜವನ್ನು ಹಾಳು ಮಾಡ್ಕೊಂಡಿ ಯೋಚನೆ ಹಾಕಲು ಬಿರೋಡಿದ್ರೆ ಆ ಅಧರ್ಮನು ನಮ್ಮ ತೆಪ್ಪೋಡು ಆ ಅಧರ್ಮನು ಹಿಂಸೆ ತೆಪ್ಪಲು ಬಂದ ನಮ್ಮ ಧರ್ಮದ ರಸ್ತೆ ಇಡ್ಬೋದು. ಧರ್ಮದ ರಸ್ತೆ ಇಡ್ಬೋದು ನಮ್ಮ ಮಾನಸಿಕವಾದ ದೈವಿಕ ಭಕ್ತಿ ದೇವತಾ ಭಕ್ತಿ ನಮ್ಮ ಒಪ್ಪೋಡು ಅಂಚನೆ ಮಾತ್ರ ಈ ಅಧರ್ಮವನ್ನು ನಮ್ಮನ್ನು ದೂರ ಮಾಡಲು ಸಾಧ್ಯ ಉಂಟು. ಈ ಪುಣ್ಯ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ಅನ್ನಿಸೆಟ್ರೆ ವೇದಿಕೆ ಇಡುತ್ತಿನ ಮಾತಾ ಗಣ್ಯರೇ ಭಕ್ತಿನ ಮಹಾ ಭಕ್ತಾದಿಗಳೇ ದೇವರು ನಮ್ಮ ಪ್ರಾರ್ಥನೆ ಮಲ್ಪಡು ದೇವರು ಏಪಲ ಮನುಷ್ಯನ ಕೈ ಬಿಡ್ಪುಜೇರುವ ಲೆಕ್ಕ ಆಗಿ ನಳೆ ನೀಲೆ ಶ್ರೀರಾಮ ದೇವರು ಲಗ್ಗಗೂ ಸೇತುವೆ ಕಟ್ಟೊಂದುತ್ತೇರಿಗೆ ನಳೆ ನೀಲೆಲ್ಲ ಆಯ್ತಾ ಇಂಜಿನಿಯರ್ ಮಲ್ತೊಂದುತ್ತೇರು ಅವೇನು ಇಂಚ ಕಟ್ಟೋಡು ಆ ಕಲ್ಲಿನ ಮಾತ ಆ ಬರ್ತಗೂ ಹನುಮಂತೆ ಬರೀಟು ಕುದೋದುತ್ತೆಗೆ ಮಾತೆಲ್ಲ ಕಲ್ಲು ಕಂತು ಕಪಿಲಕಲು ಪೂರ ಕಲ್ಲು ಕಂತು ಮಾಡೋದುತ್ತೇರಿಗೆ ಐತಿ ಅವೇನು ಕಡ್ದು ಅವ್ರು ನೀರ್ದ ಬಿತ್ತು ತೇಲೊಂದುತ್ತುಂಗೆ ಸಂಕ ಆವೊಂದುತ್ತುಂಗೆ ಆ ಬರ್ತುಡು ಶ್ರೀರಾಮ ದೇವರ ತೀಯರ್ಗೆ ಮುಕುಲವಾದ ಕಲ್ಲು ಕಂತು ಮಾಡಬೇರು ಬರಿಟಿತ್ತಿರ ಒಂಜಿನ ಕಲ್ಲನಿಗೆ ತಾರು ಪಾಡಿಯರ್ಗೆ ಅವು ಬುಲ್ಕ ನೀರು ಬುಡ್ಗೆ ಉಲಾಯ್ ಬುಡ್ಗೆ ಅದಾಗ ಹನುಮಂತೆ ತಿಳ್ದೆಗೆ ಔದಾದ ದೇವರೇ ಐಕಿ ಹನುಮಂತಡಿಗೆ ಈದಾಯ್ತು ಹೇಳ್ತ ಮಾರಯ ಯಾರು ತಿಳ್ತಿರ ಐಕತ್ತು ಎಗ್ಗುಲು ಭಕ್ತರ ಮಾತ ಇರ ಭಕ್ತರೆ ಕಲ್ಲು ಜೋಡ್ಪೊಂದುತ್ತ ಅವು ಕಲ್ಲು ನೀರಿಡು ತೇಲೊಂದುತ್ತುಡು ದೇವನಿಗೆ ಈರ ರಕ್ಷಣೆ ಮಲ್ತೊಂದುತ್ತಾರೆ ದೇವರೇ ಕೈ ಬುಡಿಯಡ ಆ ಈರು ಬಾಟ ಕಲ್ಲು ಈರು ಕೈ ಬುಡಿಯಾರು ಕೈ ಬುಡಿ ಬೆಟ್ಟಿಗೆ ನೀರ್ಗೆ ಅಡಿಕೆ ಹೋದಾಡು ದೇವರು ಕೈ ಬುಡಿಯಡ ಮನುಷ್ಯ ಅಡಿಕೆ ಪೋಪ್ರಿ ಅರ್ಥಾತ್ ದೇವರ ರಕ್ಷಣೆ ಬರ್ಪೇರು ಕೈ ಪತ್ತೆಡ ಮಾತ್ರ ಕಲ್ಲು ಉತ್ತುಡು ಬರ್ಪಿನ ಹನುಮಂತೆ ಬಳ್ಳಿಗೆ ನನಗೆ ವಿಶ್ವಾಸ ಕೊಡು ಖಂಡಿತವಾದ ದೇವರು ನಮ್ಮನ್ನು ವಿಶ್ವಾಸಡು ಮಲ್ತಿಂಡ ಹೊರ ಅಚ್ಚರಿ ಉರುಡು ಮಾತು ಬರ್ತ ಬರ್ತಿರ ಕಾಲಡು ಮಾತೆಲ್ಲ ಬರ್ತ ಬರ್ಬಿಡು ದೇವರಿಗೆ ಅಭಿಷೇಕ ಬಂತಿರ್ಗೆ
ದುರ್ಗಾದೇವಿಗೆ ಅಭಿಷೇಕ ಮಲ್ಪನಾಗ ಮಾತೆಲ್ಲ ಪೋನಾಗ ಒಂಜಿ ಅಜ್ಜರು ಒಂಜಿ ಕೊಡೆ ಮತ್ತೊಂದು ಪೋಯಿರ್ಗೆ ಐಕ್ ಮಾತೆಲ್ಲ ಪೋಯರು ಅಭಿಷೇಕ ಮಲ್ತಾಂಡು ದೇವರ ಪ್ರಾರ್ಥನಾ ಆದ ಬಂದಾಗ ಅಜ್ಜೆರಡು ಕೇಳಿರ್ಗೆ ಈಟಾಯ ಕೊಡೆ ಮತ್ತೊಂದಿನಿ ನಿಗುಲು ಮಾತ ಪ್ರಾರ್ಥನೆ ಮಲ್ಪಲ್ಲ ಬರ್ತ ಬರ್ಪುಡ ಮಣ್ಣದು ಯಾರು ಕೊಡೆ ಮತ್ತೊಂದಿನಿ ಈ ಬಂಡರಿಗೆ ನನಗೆ ವಿಶ್ವಾಸ ಮನುಷ್ಯನ ವಿಶ್ವಾಸ ಉಂಟು ಖಂಡಿತವಾದ ಅತಿಶೆಟ್ಟು ಈ ಎಡ್ಡೆ ಕೆಲಸವನ್ನು ಮಲ್ದಿರು ವಿಶ್ವಾಸಡು ದುಮ್ಮುಕೊಂಡ ಖಂಡಿತ ಈ ಭಗವತಿನ ಅಪ್ಪನ ಪ್ರಸಾದಡು ಆಯ್ನಾತು ಬೇಗ ಇಂಚ ವರ್ಮ ತಿಂಗಳು ವರ್ಮ ದಿನಟ್ಟು ಒಂಜಿ ಬಾಲೆ ಪ್ರಸವ ಪುಡ ಅಂಚನೆ ವರ್ಮ ತಿಂಗಳೈ ಈ ಕೆಲಸ ಪರಿಪೂರ್ಣ ಆಡು ದೇವರ 5 ವರ್ಷ ಸಂಪತ್ತು ಒದಗಾಡ್ಕೊರಡು ನಮ್ಮ ಮಾತ ಸಹಕಾರ ಮಲ್ಪಗ ಮಂಡದು ಕೆಲವು ವರ್ಷದ నుంచి ಅನ್ಯನ ಪ್ರಯಾಸ ಇತ್ತಂದ್ರೆ ನಂಗೆಲ್ಲ ಒಂಜಿ ಸಂಸ್ಕೃತಿ ಭವನ ಆವಡು ಐಕೆ ಎಂಕುಲು ಸಿಡುಕೋಗೆ ಅಪ್ರೋಚ್ ಮಲ್ತ ಸಿಡುಕೋಡೆ ಒಂಜಿ ಹೊಸತ್ತವು ಇತಿಹಾಸನೇ ಆತಿಲ ಕಾಣೆ ಕಡೆ ವಿಜಯ ಜೋಗ್ಲೆಲ್ಲ ಪಂಡೇರು ಒಂಜಿ ಪ್ಲಾಟ್ ಕೊರಿಬಕ್ಕ ಐಕೆ ಹೆಜ್ಜಾಯಿನ್ ಪ್ಲಾಟ್ ಇತ್ತಟ ಸಿಡುಕೋ ಕೊರ್ತುಜಿ ಆಂಡ ಈ ಅಪ್ಪನ ಕಾರಣಿಗ ಈತ ಬಂಡದು ಹೈಟ್ ನಂಗೆ ತೋಜಿ ಬರ್ತದೆ ಅಪಗ ಎನ್ನ NS ಯೂತ್ ಕಾಂಗ್ರೆಸ್ ಜನ ಒಟ್ಟಿಗೆ ಇದ್ದಿನ ಪ್ರಮೋದ್ ಇಂದುರಾವ್ ಸಿಡ್ಕೋ ಚೇರ್ಮನ್ ಅದು ಬರ್ತಾರೆ ಅಪಗ ನನ್ನ ಬಂಡೆ ಈರೆ ದುಂಪೋಲೆ ನಮ್ಮ ಜನ ಇಂದುರಾವ್ ಚೇರ್ಮನ್ ಆದುಲ್ಲೇ ನಮ್ಮ ಒಂದು ಕೆಲಸದಾಲ ಮಲ್ಪುಗ ಅಂಚಾದ ಮೂಜಿ ಸರ್ತಿ ಬೋರ್ಡ್ ಮೀಟಿಂಗ್ ನಾವು ರಿಜೆಕ್ಟ್ ಆದ 4ನೇ ಸರ್ತಿ ನಂಗೆ 700 ಮೀಟರ್ ಜಾಗ ಸಿಡ್ಕೋ ಕೊರಿಯರ್ ಆಂಡ ದುರ್ಭಾಗ್ಯ ಬಂದಾಗ ಸಿಡ್ಕೋಡು ಎಷ್ಟು ಆಗಲ್ಲ ಆಫೀಸ್ ಚೇಂಜಸ್ ಆಡು 8th ಫ್ಲೋರ್ ಫಸ್ಟ್ ಫ್ಲೋರ್ ಬರ್ತದೆ ಫಸ್ಟ್ ಫ್ಲೋರ್ ಬಂದಾಗ ಒಂಜಿ ವರ್ಷ ಹೆಂಗಲ್ಲ ಫೈಲೇ ತಗೊಳ್ಬೋದು ಒಂಜಿ ವರ್ಷ ಹೆಂಗ್ಲೇ ಆ ಫೈಲ್ ನಾಡ್ರದಾಗಡು ಬೊಕ್ಕ ಈ ಕಡೆ ಸುರೇಶ್ ಅಂದೆ ಬಲ್ಲಕ ಶುರು ನಮ್ಮ ದೇವಸ್ಥಾನ ಮಲ್ಪನಾಗ ಆಕ್ಯುಪೆನ್ಸಿ ಪ್ರಾಬ್ಲಮ್ ಆದ ಅಮಲ್ ಕಮಿಷನ್ ಮಲ್ಪನಾಗ ಈಗ ಮಸ್ತ್ ಪ್ರಯಾಸ ಮಲ್ಪುಡಾಂಡು ಆಂಡಲ ದೇವರಿಂಗೆಲ್ಲ ಕೈ ಬಿಡ್ಜೇರು ಆಂಡ್ ಇನ್ನು ನಮ್ಮ ಜಾಗ ನಮ್ಮ ಕೈ ಸೇರ್ದು ಇನ್ನು ಆ ಸುಬ್ರಹ್ಮಣ್ಯ ಸ್ವಾಮಿನ ಕೈಟ್ ಆಯ್ತ ಭೂಮಿ ಪೂಜೆ ಆಂಡ್ ಭಾರಿ ಸಂತೋಷ ವಿಷಯ ಧಾರ್ಮಿಕ ಸ್ಥಳ ಸುರುಟ್ಟು ನೀ ಬಾಂಬೆಡ್ ಶನಿ ಮಂದಿರ ಆಂಡ್ ರಡ್ಡನೆ ಮುಖಾಂಬೆಗೆ ಅಂದಿರ ಆಂಡ್ ಇನ್ನು ನೀ ಬಾಂಬೆಗೆ ರಡ್ಡು ಕಣ್ಣು ಇತ್ತಿಲಗ ಶ್ರದ್ಧೆಡು ಶ್ರಮಡು ನಮ್ಮ ಮಾಧ್ಯಮ ಒಟ್ಟಾಪ ಈ ದೇವಸ್ಥಾನದ ಮಾಧ್ಯಮಗಳು ನಮ್ಮ ಮಾತ ಸಮಾಜದಕ್ಕೂ ಜಾತಿ ಧರ್ಮ ಮತ ಭೇದ ಬಿಡ್ತು ಸ್ಟ್ಯಾಂಡರ್ಡ್ ಅಲ್ಕಾಲಿದ ಇಂಕ ಬಂದಿನ ಕ್ಯಾಂಟೀನ್ ಕಾಂಟ್ರಾಕ್ಟರ್ ಅವ್ರಿಗೆ ಕೋಟೆ ಅನ್ಕೊಂಡು ಬಿಡ್ತಾರೆ ಅಲ್ಪ ಕೆಲವು ಮಸ್ತ್ ಜವನೀರು ಅವಳು ಮಾತು ಒಂದು ಮಲ್ತದ್ದು ಆ ಪುರ್ತುಡು ಮಲ್ತದ್ದಿತ್ತೇರು ಇಲ್ಲಿ ಮಸ್ತ್ ಒಂದು ಜೀರ್ಣೋದ್ಧಾರ ನಮ್ಮ ಈತೆ ದಾದ ಪನ್ನಗ ಸಂತೋಷ್ ಶೆಟ್ಟರ್ ಪನ್ನಕ ಖಂಡಿತ ದೇವಸ್ಥಾನದ ಕಾರ್ಯವು ನಮ್ಮ ಮಾತೆಲ್ಲ ಸಹಾಯ ಮಲ್ಪಡು ಆತತ್ತು ಈಗಲೇ ದುಪ್ಪು ತೆಗೆದಿತ್ತು ಊರುಡೊಂಜಿ ದೇವಸ್ಥಾನ ಆಪುಂಡು ಜೀರ್ಣೋದ್ಧಾರ ಪನ್ನಾಗ ಇತ್ತತ್ತು ಒಂದು 35-40 ವರ್ಷದ ದುಂಪು ಮಾತ ಇಲ್ಲದಾಗಲಿ ಒಂಜಿ ವರ್ಷದ ದುಂಪು ಪನ್ಪಿನುಂಡು ಈಗಲು ದಾದಾಂಡಲ್ ಒಂಜಿ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಉಂಡು ಆ ಜೀರ್ಣೋದ್ಧಾರಗೂ ನೀವು ದಾಲೊಂಜಿ ಪುಂಡಿ ಪನವ ಈಗಿನ ಪುಂಡಿ ಅರಿಯ ಒಂದು ಮಾತ ನೆತ್ತದಿಲ್ಲ ಇತ್ತನೇ ಬಂಡು ಆಚ ನಮ್ಮ ದೊಡ್ಡ ಇತ್ತನಗಳು ಇತ್ತು ಕೊಡ್ಪೇರು ದೊಡ್ಡ ದಾಂತನಗುಲ್ಲ ಪಾಪದಗುಲ ಅಂಡಲ್ಲ ಅಗಲೊಂಜಿ ಸತ್ಯಾನ ಭಕ್ತಿ ದಾದಾಂಡಲ ಈ ದೇವಸ್ಥಾನ ಬುರುಂಡ ಅವ ಪಕ್ಕ ಜೀರ್ಣೋದ್ಧಾರ ಬೇಗ ಆಗ್ಬಿಡು ಆತತ್ತೆ ಯಾರು ಅಣ್ಣಿ ಶೆಟ್ರ ಐತೆ ಬಂದ್ಬಿಡಿ ಎಲ್ಲೊಂಜಿ ಹಳ್ಳಿಯ ಸೇವೆ ಉಂಡು ಆ ಪುರ್ತುಡು ಖಂಡಿತ ನಮಲಾಯ್ಕೆ ಹಳ್ಳಿಯ ಸೇವೆ ಮಲ್ಪ ಅದು ಒಂದು ಮಾತ ಈ ದೇವಸ್ಥಾನ ಆಯ್ನಾತ ಬೇಗ ಉತ್ತರೋತ್ತರ ಒಂದು ಮೆತ್ತ ಅಭಿವೃದ್ಧಿ ಆವಡು ಬೇಗ ಇತ್ತ ಮೇರ್ ಪಲ್ಲಕ ವರ್ಮ ತಿಂಗಳು ಆವಡು ಪಲ್ಲಕ ಒಂದು ವರ್ಷದಲ್ಲ ಈ ದೇವಸ್ಥಾನ ಆವಡು ಈ ದೇವಸ್ಥಾನ ದಸರಾ ನಂಗೆ ಬೊಕ್ಕೊಂಜಿದಾದ ಪನ್ನಗ ನಮ್ಮತ್ತೆ ಕೆಲವು ಸರ್ತಿ ತುಂಬ ಮಾತ ಈಗ ಏನ ಪಾತ್ರ ಹಿಂಗೆ ನಿಜವಾದ ಅರ್ಥ ಬಂದಿದೆ ಬಟ್ ಈಗ ಆತ ಮನಸ್ಸು ಖುಷಿ ಉಂಡು ಬಟ್ ಒಂದು 7 ಪಾಲೆ ಅಣ್ಣನ ಪಾದದ ಸರಿದ ಅಣ್ಣನ ಇಡೀ ಹಾಕಲ ಇಡೀ ಪೂರ ಹಾಕಲ ಪದಾಧಿಕಾರಿಗಳು ಇಡೀ ಮೆಂಬರ್ನ ಹಾಕಿ ಒಂದು ಒಗ್ಗಟ್ಟು ಹೆಂಚಿನ ಮಲ್ಪೆ ತೂಡೋದನ್ನ ಅವು ಗನ್ಸೋಲಿ ಬರೋಡು ಇನ್ನು ಯಾನಿನಿ ಮೂಲ ಬರ್ತದೆ ನಿಕ್ಲ ಎದುರು ದಾಲ ರಡ್ಡು ಪಾತೆರೋಡ ಮಾತೆಲ್ಲ ದಾನಿ 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 ಬಂದ್ಪೇರು
ಆಂಡ ದಾನಿಲೇನು ಎಂಚ ದಿಯೋನು ಎರೆಂದು ಅನ್ಪಿನೇನು ಇನಿ ಈ ಗನ್ಸೋಲಿನ ನಮ್ಮ ತೂದು ಕಲ್ಪೋಡು ನೆಕ್ಕೋಸ್ಕರನೇ ಇನಿ ಆನಿ ನಿಜವಾದ ನನ್ನ ಬಯ್ಯದ ಫ್ಲೈಟ್ ಊರು ಒಬ್ಬರು ಹಿಡಿತೆ ಐಲ್ನ ಕ್ಯಾನ್ಸಲ್ ಅಂತ ನಾನು ಇಡೀ ಈ ಪ್ರೀತಿಗೋಸ್ಕರ ಬೈದೆ ಅಪ್ಪನ ಆಶೀರ್ವಾದ ಆಂಡ నేను ಮಾತೆಲ್ಲ ಕಟ್ಟೊಂಡ್ತೀರು ಬಂದುಲೆ ಒಂದು ತಪ್ಪು ಇನಿ ನ್ಯೂ ಬಾಂಬೆಡ್ ರೆಡ್ಡತ್ತು ಮೂಜಿ ದೇವಸ್ಥಾನ ಅಂಡು ನಂಗೆ ಗೊತ್ತುಂಡು ಮೂಜಿನ ದೇವಸ್ಥಾನ ಹೆಂಚಾಣ 17 ತಿಂಗಳಾಣ ನಮ್ಮ ದೇವಸ್ಥಾನ ಐಕ್ಯ ಸುರೂತ ಅಪ್ಪನ ಪ್ರಸಾದ 5 ಲಕ್ಷ ರೂಪಾಯಿ ಈ ದೇವಸ್ಥಾನದ ಕಂತು ಕೊಡ್ತೀನಿ ಅಣ್ಣೆಣ್ಣೆ ಏಪವು 17 ತಿಂಗಳಾಂಡ ಒಂದು 9 ತಿಂಗಳಾಪಣ ಅಣ್ಣೆಣ್ಣ ಒಂದು 9 ತಿಂಗಳಾಪಣ ಕಡೆತೇರ ಪಂಡೇರಿ ಒಂದು 9 ತಿಂಗಳಾಪಣ ಯಾನೇ ಬಂಪೆ ಮನುಷ್ಯ ಏತೆ ಮಲ್ಲ ಜನವಾಡು ಆಂಡ ಇದರ್ ಒಲ್ತು ನಡತುವ ಇದೇನ ಐ ನೇಪಲ ಮದಪೆರವಲ್ಲಿಗೆ ಈ ದೇವಸ್ಥಾನದ ಸುರೂತ ಬ್ರಹ್ಮಕಲಶ ಸುರೂತ ನೆತ್ತ ಇನಾಗ್ರೇಷನ್ ಆನಾಗ ಅಣ್ಣೆಣ್ಣೆ ಹೆಂಗೆ ಮಾಡಿರಿ ನಂಗೆ ಧರ್ಮಸ್ಥಳದ ಹೆಗಡೇರಿ ಬರ್ಪೇರಿ ಐಕೊಂಜಿ ಟ್ರೈಲರ್ ಬೋರ್ಡು ನಂಗೆ ತಂದು ಯಾನ್ ಸರ್ವಿಸ್ ಇಡಲ್ಲ ಅದಾಗ ಏನಾರ ಒಂಜಿ ಗಾಡಿ ಇತ್ತು ಪರ ಗಾಡಿ 1694 ಇತ್ತೆ ಬಣ್ಣಗಳ ಏನ ನೆನಪಾಲ್ತಾವಂತೆ ದಯಪಂಡ ಅವು ನಂಗೆ ನೆನಪೋಡು ಆ ಗಾಡಿ ನೀಡೇ ಗಡಪಡ್ದೆ ಐಟ್ ಮಂಜಲ್ ಕಲರ್ದ ಗಾಡಿ ಐಟ್ ಆ ದೇವಿನ ಇಡೀ ಬಾರಿ ಪುರ್ಲದ ಮೆರವಣಿಗೆ ಬೈದನು ಆಂಡ ಇನಿ ಆ ದೇವಿನ ಕಾರ್ಣಿಕ ತುಲೆ ನಿಖಲ್ನ ಎದುರು ಯಾನು ಭಂಗ ಮಸ್ತ್ ಬರ್ಪೆ ಆಂಡ ಆ ದೇವಿ ಬೆಳಗವೇರು ಬಂದುಲೆ ಯಾನು ಹೆಚ್ಚೇದಾಲ ಪಾತ್ರಂದೆ ನಮ್ಮ ಪೂ ಕೊರ್ಪು ನಾಡೆ ಪೂತ ಎಸಲ್ ಕೊರ್ಕ 20 ರೂಪಾಯಿ ಆಂಡಲ ಮಾತೆಲ್ಲ ಪುಂಡಿ ಪನ್ನವದಲೆಗ ಪಾಡ್ಗ ಈ ನಮ್ಮ ಈ ಜೈದಿನ ಕೆಲಸವನ್ನು ದುಮ್ಮುಗೊನೊಯ್ಯಿ 9 ತಿಂಗಳು ಈ ಕೆಲಸ ಹಾಕೊಂಡು ಅಣ್ಣನ ಯಾನು ಹೆಚ್ಚಿಗೆ ದಾಲ ಪನ್ಪುಜಿ ಈರು ಓಲೆ ಪೋಲೆ ಜಗದೀಶ್ ಭಾಸ್ಕರ್ ಬಾಸು ಮಾತಾಡಲ್ಲ ಈಗ ಇಡೀ ಕಮಿಟಿ ದಕ್ಲಿ ನಿಖಲ್ನ ಈ ಒಕ್ಕಟ್ಟು ಇಂಚನೆ ತುಂಬಿಕೊಂಡಲೆ ಈ ಸೊಲಂ ಮಲ್ಪುರ ಬೇರೆ ಹಿಂಗೆ ಒಡಿಸಿಕೊಳ್ಳೋದು ಯಾನು ಈ ಪರ್ಮಿಟ್ ಮಾರಿದು 17 ಒಂಜಿ ಜಾಗನಿ ಏನು ಗೆದ್ದುಂಡೆ ಪ್ರಾಪರ್ಟಿ ಗೆದ್ದುಂಡೆ ಯಾನಂಚೂರು ಬ್ರೈನ್ ಯೂಸ್ ಬಂದದು ಆ ಪ್ರಾಪರ್ಟಿನ ಮಾತ್ರ ಬ್ಯಾಂಕಿನ ಕೊರಿ ಬ್ಯಾಂಕ್ ಇತ್ತೆ ಯಾನು ಟ್ಯಾಕ್ಸ್ ಕೊರಪೆ ಆಗ ಮೊದಲೇ ಕೊರಪಿನ ಇನ್ಸ್ಪೆಕ್ಟರ್ನ ಕೊರಪಿನ ಕಾಸು ಬದಲಿಗೆ ಇತ್ತ ಏನು ಟ್ಯಾಕ್ಸ್ ಕೊರೊಂದಿಲ್ಲ ಆ ಟ್ಯಾಕ್ಸ್ ಕೊರದು ಅಮೌಂಟು ಜನ ಅಕೌಂಟಿಗೆ ಬರ್ಕೊಂಡು ಎಂಟು ಮಂಡ ವೆಚ್ಚ ಇಜ್ಜಿ ಯಾನು ರಾಜನಂಚ ಉಳ್ಳೆ ಆ ದೇವಿನ ಆಶೀರ್ವಾದ ಒಂದು ಯಾನು ನಿಗರೆ ಪಂಡ ಯಾರು ಮುಂದೆ ದೇಗೆ ಪಂಡೆ ಬಂದಾಗ ಎಂಟು ದೇವರನ್ನ ಒಂದೊಂದು ಸಂದೇಹ ಮಲ್ಪಗ ಪಣ್ಣೊಂದು ಎಲ್ಲ ಪಾತ್ರ ಗ್ರಾಮ ಕೊರತ ದೇವರ ಮಾತ್ರ ಎಂತ ಮಾತ್ರ ದೇವರು ನಮಸ್ಕಾರ. ಈ ಮುಕಾಂಬಿಕಾ ದೇವಿ ನಮ್ಮ ತಾನ ಬೇಲಪುರ ರೋಡು ದುಂಬು ಸಾಧಾರಣ ಒಂದು 40 ವರ್ಷ ಹೊಡೆದು ದುಂಬು ಅವಲಿತ್ತಲು ಅವ್ರು ಯಾನ್ಲ ಒಂದು 2-3 ಸಾರಿ ಅಲ್ಪ ಹೋದು ಆ ಭಜನದೊಟ್ಟಿಗೆ ಯಾನ್ಲ ಸೇರ್ದಿತ್ತೆ ಅವು ಇನ್ನಿಕ್ಕೆ ಒಂದು 14 ವರ್ಷ ಹೊಡೆದು ಬುಕ್ಕ ಈ ದೇವಸ್ಥಾನ ಮುಕಾಂಬಿಕಾ ದೇವರು ಮುಲ್ಪ ಸ್ಥಾಪನೆ ಆಯರು ಆ ಸ್ಥಾಪನೆ ಅದು ನೀವು ಬೊಂಬೆಡು ಪ್ರಸಿದ್ಧ ಪಡೆಯಿನ ದೇವಸ್ಥಾನ ಮೂಲ ಆಂಡು ಆಯ್ತಾ ಎದುರು ಇಲ್ಲಿ ಶಿಲಾನ್ಯಾಸ ಆಯ್ನಂಚಿನ ಈ ನಮ್ಮ ವಿದ್ಯಾದಾನಂದ ಮಂದಿರ ಆವಡು ಸಭಾಭವನ ಆವಡು ಆ ಒಂದು ಪಂಡು ಅವು ಇನಿ ಇತ್ತನ ಈ ನಮ್ಮ ಅಂಜನ ಕಮಿಟಿ ದಾಖಲೆ ಮಂತ್ರ ಶೇಸ್ ಭಾರಿ ಕಂಜಿ ಕೆಲಸ ಪಣವಳ್ಳಿ ಮಾಂತೆರ್ಲ ಕೊಡ್ತು ಇನಿ ಕಮಿಟಿ ದಾಖಲೆ ನೀವು ಪಂಡದತ್ತು ಮಾಂತೆರಲ್ಲ ಒಂಜಿ ಮಾಂತ ಇಂಗ್ಲ ದೇವಸ್ಥಾನ ಆಡು ಮಾಂತ ನಿಕ್ಲು ಬರೋಡು ನಿಕ್ಲು ದೇವಸ್ಥಾನದ ಮುಂತ ಪುಣ್ಯ ಕಾರ್ಯವು ಭಾಗ್ಯ ಆವಡನ್ನು ಮಂದಿ ಎನ್ನಡತ್ತು ಎನ್ನ ಅಧ್ಯಕ್ಷರಡತ್ತು ಮಾಂತ ಕಮಿಟಿ ದಾಖಲೆ ಬಣ್ಣದೆ ಬರ್ತಂತೀರಿ ಅವಳು ಅಕ್ಕಲ್ನ ಅನ್ಯನ್ನೇ 100 ಸಾರಿ ಫೋನ್ ಮಾಡ್ತೀರಿ ಜಗದೀಶ್ ಅಣ್ಣೆ ಭಾಸ್ಕರ್ ಅಣ್ಣೆ ಮಸ್ತ್ ಸಾರಿ ಫೋನ್ ಮಾಡ್ತೀರಿ ಆನ ಅಕ್ಕಲ ಕಮಿಟಿ ದಾಖಲೆ ಮಾಂತೆಲ್ಲ ನಿಕ್ಲು ಬರೋಡು ಎಲ್ಲ ಬರ್ತದೆ ನಮ್ಮ ಆ ಭೂಮಿ ಪೂಜೆ ಎಡ್ಡ ಬಂತದ್ದು ಕೊರೋಡನ್ನು ಬಂದ್ಬಿಡ ಅಣ್ಣೆ 35 ವರ್ಷ ಈ ಒಂದು ಸಂಸ್ಥೆ ನಡೆದು ಬರ್ತದೆ ಅದನ್ನ ಒಂದು ಪೂರ ಟೀಮು ಈ ಒಂದು ಜಾಗ ಒಂದು ಹೊರ್ಲುಡು ಸಾಮಾಜಿಕ ವಿದ್ಯಾಭ್ಯಾಸ ಮಾತಕ್ಷೇತ್ರ ಮಿತ್ರ ಮಲ್ದರು ಅಂಚನೆ ಈ ಜಾಗ ತಿಕ್ಕೊಂಡ ಅಣ್ಣೆಣ್ಣಗೆ ಮಾಣಿಯವರು ಪಂಡೇರು ಭಗೀರಥ ಪ್ರಯತ್ನ ಮಲ್ದಿರು ನಿಜವಾದಲ್ಲ ಇಂಥ ಸಂತೋಷನೆಲ್ಲ ಪಂಡೇರು ಭಗೀರಥ ಪ್ರಯತ್ನ ಸದಿ ಈ ಜಾಗ ತೆಗೆದಿಲ್ಲ ಇದರ ಹೊರ ಒಂದು ದೇವಸ್ಥಾನ ಜಾಗ ತೆಗೊಂಡ ಕೂಡ ಅವರ ತಿಕ್ಕೋದು ಅಂಚಿನ ಪ್ರಯತ್ನಗಳು ಅಣ್ಣೆಣ್ಣೆ ಜಾಗ ತಿಕ್ಕಿನ ಸಾತಿಗೆ ಒಂದು ಮಲ್ಲ ಬೇತಲ ಬೇಲೆ ಮಲ್ದರು ಎಡ್ಡ ನೀರಿನ ಜಾಗಕ್ಕೆ ಬೋರ್ವೆಲ್ ಚಿತ್ರ ಉಗ್ಗೆಲು ತೋಟನ ಕೆಲಸ ಎಲ್ಲ ಮಲ್ದರು ಈ ಬಿಲ್ಡಿಂಗ್ ಒಂದು ಜಾಗ ತಿಕ್ಕೊಂಡ ಐಕ್ ಬೋಡ್ತಿನ ಒಂದು ಬಿಲ್ಡಿಂಗ್ದ ಕಮಿಟಿ ಅಧ್ಯಕ್ಷನಾದ ನಮ್ಮ ಎಡ್ಡ ಒಂದು
ದಾನಿ ಶಂಕರನ ಐತೆ ಅಧ್ಯಕ್ಷ ಬಂದರು ಅಂತ ಬಂದಾಗ ಎಡ್ಡ ಒಂದು ಜಾಗದ ನೀರು ಜಾಕಿಗೆ ಪೂರ್ಣ ಪಾಡ್ತಾರೆ ಈ ಬಂದಾಗ ಈ ಸಂಸ್ಥೆ ಪೊರ್ಲುಡ ನಡ್ತ ಪೋಟ್ಲಕ್ಕದ ಒಂದು ಮೂಲ ಕಾರಣ ಅಂಚನೆ ನಮ್ಮ ಏತ್ ಸಂಪತ್ತು ಇತ್ತಂದಲ್ಲ ನಮ್ಮ ಜೋಕುಲು ಗೆಡ್ಡ ರಸ್ತೆ ಬರೋಡಂಡ ನಮ್ಮ ಮಲ್ದಿನ ಸಂಪತ್ತು ಬಂತ ದಾನ ಮಾಡ್ಬೋದು ಹಾಂಡಿಂಚಿ ಮೂಲು ಶಿಲಾನ್ಯಾಸ ಅಂಚನೆ ಈ ಬಿಲ್ಡಿಂಗ್ ಕಟ್ಟಿನ ಭವನೊಂದು ತೂಪಿನ ಆ ಉದ್ದೇಶನ ನಮ್ಮ ಇನ್ನಿತ ಅಧ್ಯಕ್ಷರಾಯನ ಈ ದೇವಸ್ಥಾನದ ಅಧ್ಯಕ್ಷರಾಯನ ಹಣ್ಣಿಯನ್ನ ಊರು ಸೇರಿದ ಭಕ್ತರ ಸಂತೋಷ ಒಂದುಂಡು ಈಗ ಸಂತೋಷಣೆ ಬರ್ಲಕ್ಕ ನಮ್ಮ ಹೆಂಚಿನ ಮಲ್ಪೊಂಡ ನಮ್ಮನ್ನ ಮನಸ್ಸು ಮಲ್ಲೊಪ್ಪೋಡು ನಮ್ಮ ಇಚ್ಚಿನ ಎನ್ನರ ಬಲ್ಲಿ ನಮಕ್ ಕೊರಡು ಎಂಬುನ ಒಂಜಿ ಭಾವನೆ ಬರೋಡು ಎಂಕು ತೋಜಿನ ಮಟ್ಟಡು ಇನ್ನು ವೇದಿಕೆ ಇಡ್ತ ಮಾತ ಗಣ್ಯರ್ಲ ಮೂಲಿತ್ತಿನ ಪೂರ ಸದ್ಭಕ್ತರ್ಲ ಅಗಲ ಮನಸ್ಸು ಖಂಡಿತ ಎಂಕಲ ದಾಲಂಚು ಕೊರೋಡು ಯಾನ್ಲ ಅಂತ ಕೊರ್ಪೆ ಯಾನ್ಲ ಕೊರೆ ಎಂಕಲ ಕೊರೆ ಮನಸ್ಸು ನೆನ್ಪುನ ಆ ದೇವಿನ ಅನುಗ್ರಹ ಖಂಡಿತ ಆಪುಂಡು ಅಂಚ ಉಪ್ಪುನಾಗ ಈ ಮೂಲತ ಕೆಲಸ ಆಯ್ನಾತು ಬೇಗೋಡು ಪೊರ್ಲುಡು ಅವೇನು ತೂಪುನ ಆ ಭಾಗ್ಯ ಆ ದೇವಿ ನಮಕ್ ಅನುಗ್ರಹ ಮಲ್ತು ಕೊರಡು ಅಂಚನೆ ವಿಶೇಷವಾದ ಪನೊಂದು ಅಂಡ ಒವೇ ಒಂಜಿ ಸಂಘಟನೆ ಪೊರ್ಲುಡು ನಡಪಡುಂದು ಅಂಡ ಐತ ಯಜಮಾನಿ ಆರು ಗಟ್ಟಿ ಕೊಡು ಅರ್ನ ಮನಸ್ಥೈರ್ಯ ಗಟ್ಟಿ ಬೋಡು ಬೊಕ್ಕ ಎಡ್ಡ ಒಂಜಿ ಆಲೋಚನೆ ಆಯೋಜನೆ ಬೋಡು ಐಕ್ ತಕ್ಕದಾದ ಇನಿ ನಮ್ಮ ಈ ಗಂತೋಲಿ ಸಂತೋಷಿ ಮಾತಾ ದೇವಾಲಯದ ಅಧ್ಯಕ್ಷರಾದ ಅನ್ನೆ ಹುಲ್ಲರು ದಾಯಕ್ ಪಂಡೆ ಬಂಡ ಒಂಜಿ ಒವೇ ಕೆಲಸ ಮಲ್ಪಡು ಅಂಡ ಐಕ್ ಪೂರ್ವಾಜಿತ ಒಂಜಿ ಯೋಚನೆ ಆಲೋಚನೆ ನಮ್ಮ ಮಲ್ಪಡಾಕೊಂಡು ಅಂಚಿನ ಆಯೋಜನೆ ಆಡ ಒಂದು ದಾಯಕೊಂಡ 45 ವರ್ಷ ದುಂಬು ಒಂಜಿ ಶುರುವಾತಿನ ಎಲ್ಲಿಯ ದೇವಸ್ಥಾನ ಕಾಲಕ್ರಮೇಣ ಒಂಜಿ ಭಜನಾ ಮಂಡಳಿ ಆದ ಇಂಚನೆ ಒಂಜಿ 15 ವರ್ಷ ದುಂಬು ಒಂಜಿ ದೇವಸ್ಥಾನವಾದ ಮೂಲು ನಿರ್ಮಾಣ ಮಾಡಿ ಆ ದೇವಸ್ಥಾನಡು ಒಂಜಿ ಉತ್ತಮವಾದ ಆಡಳಿತ ಅರ್ನ ಮುಖಾಂತರ ಮೂಲು ತೆಗೆದಿದ್ದು ಅಂಚನೆ ಐಕ್ ಬೋಡಾಪಿನ ಒಂಜಿ ಆಗಮ ಶಾಸ್ತ್ರೋಕ್ತವಾದ ಪೂಜೆ ಮಲ್ಪನಿಂಚಿನ ಬ್ರಾಹ್ಮಣ ವೃಂದ ಗುರುಭಟ್ಟನ ಮುಖಾಂತರ ಸಿಗದಿನ ಎಡ್ಡ ರೀತಿಯ ಪೂಜಾ ಪುರಸ್ಕಾರ ನಡೆತೀನಿ ಸಹಸ್ರಾದ ದೇವಸ್ಥಾನದ ಕಲೆ ದಿನ ಕೂಡಿದು ಬರ್ತೀನಿ ಮಾತಾ ಜನಕುಲ್ನ ಆಶೋತ್ತರಲು ಮೂಲು ನೆರವೇರಿದ್ದೀನಿ ಆ ಆಶೋತ್ತರಲು ನೆರವೇರಿತೀನಿ ಸಹಸ್ರಾದ ಮೂಲು ಬರ್ಪಿನ ಜನಸಂಖ್ಯೆಲು ಜಾಸ್ತಿ ಆಂಡು ಅವೇ ಪ್ರಕಾರ ಇನಿ ಆರ್ನ ಅನ್ನನ್ನೇ ಇನಿ ಒಂಜಿ ಪೂರ ಕೆಲಸ ಕಾರ್ಯ ಲಾಸ್ಟ್ ನಮ್ಮ ಒಂಜಿ ದೇವಸ್ಥಾನ ಪೂರ್ಣವಾದ ನಿರ್ಮಾಣ ಆಯ್ತು ಒಂಜಿ ಸಭಾಭವನ ಮುಖ್ಯ ಒಲ್ಲ ಒಂಜಿ ಊರು ನಮ್ಮ ಮಲ್ಲ ದೇವಸ್ಥಾನ ಇತ್ತು ಅವನೊಂಜಿ ಸಭಾಭವನ ಕಟ್ಟಿದ್ರು ಅಂಚಿನ ಒಂಜಿ ಸಭಾಭವನ ಅಂಡ ಹಿಡ್ಬೇಕಾದ ದೇವಸ್ಥಾನದ ಪೂರ ಕಾರ್ಯ ಮುಖ್ಯ ಲಾಸ್ಟ್ ಬಂಡ ಬೇತೇವಲ ಅವಶ್ಯಕತೆ ಇಜ್ಜಿ ಅಂಚಿನ ಸಭಾಭವನದ ನಿರ್ಮಾಣವು ಇನಿ ಆರೆ ಪಿದಾಡಿದರೆ ಖಂಡಿತವಾದ ಅರ್ನ ಆಯೋಜನೆ ದುಂಬೆ ಮಲ್ತುಪ್ಪೇರಿ ಆಯ್ಕೆ ಬೋಡಾಪಿನ ಒಂಜಿ ಯೋಚನೆ ಆಲೋಚನೆ ಆಡ ಒಪ್ಪು ಅಂಚಿನ ಈ ಕಟ್ಟಡ ಬೇಗ ಆಯ್ನಾತು ಬೇಗ ಆವು ಕೊರ್ಮ ತಿಂಗಳು ಬಂದರೆ ಆಜಿ ತಿಂಗಳ ಮಲ್ಪಣಂಚಿತ್ತಿನ ಒಂಜಿ ಸಾಧ್ಯತೆ ಅನ್ಯನಡ ಉಂಡು ಬನಪಿನ ಈ ತಮಿಳು ಭರವಸೆನೆ ಕೊರ್ಪೆ ಮುಖಾಮಿಕ ಭಕ್ತರೇನು ಎದುರು ಸೈದಿಡಿತಿನ ಕನ್ಯರೇನು ನೆಲಿತೊಂದು ಇನಿ ಯಾನು ಹಣ್ಣಿ ಸೆಟ್ರು ಇನಿ ಎನ್ನ ಊರುಡು ಎನ್ನ ಕಮಲದ ಇನ್ನು ಡೇಟ್ ಆದ ಇನಿ ಹಣ್ಣಿ ಸೆಟ್ರು ಇಂಚಾಂಡರ ಇಡೀ ಬರೋಡೊಂದು ಬಂತಿನಕ್ಕೆ ಎನ್ನ ವಾರದ ಒಂಜಿ ಕಮಲನು ಮೇರೆ ಏಪಲ ನಾನು 2-3 ಸರಿ ಫೋನ್ ಮಲ್ತದ್ದು ಈಗ ಇನ್ನೊಂದು ಕಮಲಗೆ ಈ ಪೋಡ್ಚಿ ಇಡೇ ಈಗ ಬರೋಡೆ ಬಂದ್ಬೇಕು ನಮ್ಮ ಇಡೀ ಬತ್ತ ಏಪಲ ಇಡೀ ಬಂದಾಗ ನಮಗೆ ಏಪಲ ಮೂಲು ಯಾನು ಏನೇ ಮುಲ್ಪ ಪನ್ನೆರಡು ಹೋಟೆಲ್ ಮಲ್ಪನಾಗ ನೆಟೆ ನಾನು ಎನ್ನದು ಪೋತೆ ಅವೇನು ಆ ಅಪ್ಪೆ ನಮ್ಮ ಏತು ರೇಟಿಗೆ ಚೇಂದಿಲ್ಲ ಅವೇನು ಕಮ್ಮಿಡೆ ಮುಂತ ಅಪ್ಪೆ ಕೊರ್ಪಾದನಂದು ಯಾನು ಮುಂತ ಒಂಜಿ ಅಪ್ಪೇನು ಯಾನು ಒಂಜಿ ಬಾರಿ ಮಲ್ಲ ಭರೋಸಾದಿ ಇದು ಯಾನು ಮುಂತದ್ದು ಪೋತೆ ಅವು ಹೆಂಗೆ ಒಂಜಿ 5 ಲಕ್ಷ ರೂಪಾಯಿ ಕಮ್ಮಿಡೆ ಆ ಜಾಗದ ಹೆಂಗೆ ಅಪ್ಪೆ ಕೊರ್ಪಾದನಂದು ಹೆಂಗೆ ಬಾವರಂಜಿ ಮುಂತಂಜಿ ಭರೋಸಾ ಉಂಟು ಈ ಜಾಗದ ಮಿತ್ತು ಬೊಕ್ಕ ಯಾನೊಂಜಿ 10 ಕಿಲೋಮೀಟ್ರ್ ಬರ್ತದೆ
ದಿನೋಲ ಒಂಜಿ 3 ವರ್ಷ ಎನ್ನ ಮೂಲು ಶಬರಿಮಲೆದ ಮಾಲೆ ಪಾಡ್ದೆ ಅವು ಈ ಜಾಗಡೆ ಹೆಂಗೆ ಮಾಲೆ ಪಾಡ್ದಿನ ಏಪಲ ಏನು ಇನ್ನೊಂದಿಟ್ಟೆ ಮುಲ್ಪ ಹೆಂಗೆ 10 ಕಿಲೋಮೀಟ್ರ್ ಆದಿತ್ತು ಒಂದು 10 ಕಿಲೋಮೀಟ್ರ್ ಬರ್ತದೆ ಯಾನು ಮಾಲೆ ಪಾಡ್ದು ಪೋಪುನಂಚ ದಿನೋಲ ಕಾಣೆ ಬಯ್ಯ ಅಂಗಡಿ ಬಂದಿತ್ತೆ ಮುಲ್ತೊಡ್ದು ಅನ್ಬೋದು ಹೆಂಗೆ ಪದ್ಮನಾಭ ಸ್ವಾಮಿಲು ಮೂಲು ಗುರುಸ್ವಾಮಿ ಆದಿತ್ಯರು ಹೆಂಗೆ ಒಂಜಿ ಇತ್ತಲ್ಲ ಒಂಜಿ ಏಪಲ ಮೂಲು ಎನ್ನುಂಡಿ ಅನ್ನು ಬಯ್ಯಾಡು ರಾತ್ರಿ ಮೂಲು ಒಂಜಿ ಅನ್ನೊಂಜಿ 50 ದಿನ ಪ್ರತಿ ಒಂದು ವರ್ಷ ಅಲ್ಲ ಮಾಲೆ ಪಾಡ್ದು ಮೂಲೆ ಹೆಂಗಲ್ಲ ಮುಂದಿತ್ತು ಸ್ವಾಮಿ. ಶನೀಶ್ವರ ದೇವರು ಅಂಜನೆ ಸ್ವಾಮಿ ಅಯ್ಯಪ್ಪ ದೇವರನ್ನೆಲ್ಲ ಪಾದವು ತರೆದಗ್ಗದು ನಮ್ಮ ಇನಿ ಶ್ರೀ ಸಂತೋಷಿ ಮಾತಾ ದೇವರ ಟ್ರಸ್ಟ್ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಒಂದು ಮಲ್ಲ ನಿರೀಕ್ಷೆ ಇತ್ತಿನಂಚಿನ ಸಭಾಭವನ ಮಲ್ಪಂಚಿನ ಮಾತ ನಮ್ಮ ಕಾರ್ಯಕಾರಿ ಸಮಿತಿಯ ಬತ್ತಿನ ಮಾತ್ರೆಗಳ ಅಂಜನೆ ನಮ್ಮನ್ನ ಮಾತ ಇತ್ತೀಚೆಗೆ ನೆಟ್ಟದ ಪೂರ ಪರಿಸರದಗಳಿಗೆ ಒಂದು ಮನೋಕಾಮನೆ ತಿಳಿದು ಸಭಾಭವನ ಮಾಡಿಕೊಂಡು ಅಂಚಿನ ಆ ಸಭಾಭವನದ ಇನ್ನಿತ ಭೂಮಿ ಪೂಜೆ ಕೆಸರಕಲ್ಲು ಬಾಣಂಚಿನ ಕಾರ್ಯಕ್ರಮ ನಮ್ಮ ಕಾಂಡೆ 10:55ಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದ ಸ್ವಾಮಿರಾಯಂಚಿನ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿನ ಶುಭ ಹಸ್ತೋಡು ಮುಲ್ಪ ನೆರವೇರಿನ ಭಾರಿ ಪೊರ್ಲು ಅಂಚೆನೆ ಮಸ್ತ್ ರಾಜಕಾರಣದ ನೇತನಕುಲು ಮಸ್ತ್ ಜನ ಕಾಣದ ಅವಧಿ ಧಾರ್ಮಿಕ ಕಾರ್ಯಗಳ ಕೆಸರಗಲ್ಲು ಪಾಂಡೆಗಳ ಧಾರ್ಮಿಕ ಸಭೆಗಳ ಮಸ್ತ್ ಜನ ಭಾಗವಹಿಸ್ತಾರೆ ಭಾರಿ ಖುಷಿತ ವಿಷಯ ಅಂಜನೆ ಇನಿ ಬಯ್ಯದ ಈ ಒಂದು ಧಾರ್ಮಿಕ ಸಭೆಗೆ ವೇದಿಕೆ ಉಪಸ್ಥಿತ ಮಸ್ತ್ ಜನ ಅಗಲಗಲ ಬೇತೆ ಎಂಗೇಜ್ಮೆಂಟ್ ಮದ್ಮೇಲೆ ಈ ಕಾರ್ಯಕ್ಕೂ ಮಸ್ತ್ ಜನ ಪೋಯರು ಸ್ವಾಮಿ ಎಲ್ಲ ಮಾತ ನಂಗೆ ಎಡ್ಡ ರೀತಿಯ ಆಶೀರ್ವಚನ ಮಾಡ್ತದೆ ಸ್ವಲ್ಪ ಪೋಯರು ಇಂಥ ವೇದಿಕೆ ಆಶೀರ್ವಾದ ನಮ್ಮ ದೇವಸ್ಥಾನದ ಅರ್ಚಕರು ಗುರುಪ್ರಸಾದ್ ಭಟ್ರು ಅಂಚನೆ ನೆರಲ್ದ ಮಾಜಿ ನಾಗರ ಸೇವಕರ ಅಂಚಿನ ಸುರೇಶ್ ಶೆಟ್ರು ಜಿಲ್ಲಾ ವಿಶೇಷದ ಅಧ್ಯಕ್ಷರಾಗಿಂಚಿನ ಚಂದ್ರಶೇಖರ್ ಪೂಜಾರರು ಅಂಜನೆ ಯಶಸ್ವಿ ಉದ್ಯಮಿ ನಮ್ಮ ಊರದ ಭರಿತ ಊರದ ಏನೇ ಸಂಬಂಧನೇ ನಮ್ಮ ಶೇಖರ್ ಶೆಟ್ರು ಮಾಲ ಅಂಜನೆ ನಮ್ಮ ಬಾರಿ ಪುರ್ಲುಡು ಕಡೆ ಬೇಗ ಎಂಚ ಆಂಡ ಎಂಚ ಬಂಡೆ ಹೆಚ್ಚಿನ ಮಲ್ಲ ವಿಷಯಗಳು ಬಾರಿ ಪುರ್ಲುಡು ಬಂಡೇರಿ ನಮ್ಮ ಸಂತೋಷ ಅಣ್ಣೆ ಮಾತ ದಾನಿಲ್ಲಲ್ಲ ಬೇಗರ್ ಬೇಕು ಇದ್ದದ್ದು ಕೊರಡು ಬಂಡದು ಅಂಡ ಮಾತಿನ ಮಲ್ಲ ಗಂಟು 6 ಕೊರ್ಪಿನ 6 ತೊಟ್ಟು ಡಿಕ್ಲೇರ್ ಮಂದಿಯಾರು ಅವು ಏಪಲ್ 6ನ ಗಂಟೆಗೆ ಬಕ್ಕ ಡಿಕ್ಲೇರ್ ಮಾಡ್ಕೊಂಡು ಅಂಚೆ ಯಾಕಂದ್ರೆ ಮಾತಾಡಲಿದ್ದಾರೆ ಅಂಜನೆ ಸಂತೋಷ ಅಣ್ಣೆ ಅಂಜನೆ ಮಾಜಿ ನಗರ ಸೇವಕರ ಅಂಜನ ಸುರೇಶ್ ಅಣ್ಣೆ ನೆರೋಲ್ದ ಅಂಜನೆ ನೆರಳು ಶನೀಶ್ವರ ಮಂದಿರದ ಧರ್ಮದರ್ಶಿಯರಿಂಚಿನ ರಮೇಶ್ ಪೂಜಾರರು ಅಯ್ಯಪ್ಪ ದುರ್ಗಾದೇವಿ ದೇವಸ್ಥಾನದ ಅಧ್ಯಕ್ಷರಾಗಿಂಚಿನ ಸಂಜೀವ್ ಶೆಟ್ರು ಅಂಜನೆ ಮೂಕಾಂಬಿಕಾ ದೇವಸ್ಥಾನ ಸಾಡ್ ಈ ದೇವಸ್ಥಾನದ ಕಾರ್ಯಾಧ್ಯಕ್ಷರಾಗಿಂಚಿನ ಚಂದ್ರಕಾಂತ್ ಶೆಟ್ರು ಅಂಜನೆ ಎನ್ನ ಊರ್ದಾರೆ ಮಲ್ಲ ಕೊಡಿಗಾಯ ದಾನಿ ಯಶಸ್ವಿ ಹೋಟೆಲ್ ಉದ್ಯಮಿಯಂಚಿನ ಶೇಖರ್ ಶೆಟ್ರು ನಲ್ಲೂರು ಪೊಯ್ಯಲೋಡಿ ಅಂಜನೆ ನಮ್ಮನ ಪ್ರತಿಯೊಂದು ಕೆಲಸಗಳ ದೇವಸ್ಥಾನದ ಮಾತ ಯಕ್ಷಗಾನ ಒಪ್ಪಾಡು ನಾಟಕ ಒಪ್ಪಾಡು ವಿಶೇಷವಾದ ಪೂಜೆ ಒಪ್ಪಾಡು ಮಾತೆಗಳ ಭಕ್ತ ನಮ್ಮ ಮೆಂಬರ್ದಲ್ಲಿ ಕರೆ ನೀವು ಭಾಗವಹಿಸಿನ ನಮ್ಮ ಪ್ರೀತಿದ ಶ್ಯಾಮ್ ಶೆಟ್ರು ಅಂಜನೆ 6ನ ಪಾರ್ಟ್ನರ್ ಎಂಕ್ ಮುಟ್ಟದ ಪುದ್ದೆಯಾರು JP ಶೆಟ್ರು ಜಯರಾಮ್ ಶೆಟ್ರು ಪೇಸ್ ಕಂಟ್ರೋಲ್ ಅಂಜನೆ ನಮ್ಮ ದೇವಸ್ಥಾನದ ಉಪಾಧ್ಯಕ್ಷರಂಚಿನ ಜಗದೀಶ್ ಶೆಟ್ಟಿ ನಂದಿಕೂರ್ ಭಾಸ್ಕರ್ ಶೆಟ್ರು ತಾಲಿಪಾಡಿ ಗೊತ್ತು ಅಂಜನೆ ಮಾತ ಕಮಿಟಿದ ಆಫೀಸ್ ಬೇರೆ ಆಯ್ತ ಒಟ್ಟಿಗೆ ಈ ಒಂದು ಮೂಕಾಂಬಿಕಾ ಸಭಾಭವನದ ಮಾತ ಬಿಲ್ಡಿಂಗ್ ಫಂಡ್ದ ಮಾತ ಕಮಿಟಿದ ಆಫೀಸ್ ಬೇರೆ ನಗಲು
ಬಯ್ಯದ ಪೊರ್ತದ ಈ ಸಭಾ ಕಾರ್ಯಕ್ರಮ ಭಾರಿ ಒಂಜಿ ಪೊರ್ಲುಡು ಅಚ್ಚುಕಟ್ಟಾದ ತೂರುಟ್ಟು ಆ ನಿರೂಪಣೆ ಮಂತ್ರಿಂಚಿನ ನಮ್ಮ ಅಶೋಕ್ ಪಕ್ಕೇಲರು ಅಂಜನೆ ಕಾಂಡಿಡ್ದು ಬಯ್ಯ ಮುಟ್ಟ ಬಾರಿ ಪೊರ್ಲುದ ಈ ಪ್ರೋಗ್ರಾಮ್ ಮಾತ ಮಸ್ತ್ ಜೋಗ್ಲಿ ಮತ್ತು ನಲಿಪಾದ ಬಾರಿ ಪೊರ್ಲುದ ಪ್ರೋಗ್ರಾಮ್ ಕೊರಪಾಯಿನಂಚಿನ ನಮ್ಮ ಹರೀಶ್ ಶೆಟ್ಟರು ಪಡುಬಿದ್ರೆ ತುಳುಕೋಟದ ಮಾಜಿ ಅಧ್ಯಕ್ಷರು ಅಂಜನೆ ಸೇರಿದ ಮಾತ ಭಕ್ತಾಭಿಮಾನಿಗಳು ಅರ್ಚಕ ವೃಂದ ದೇವಸ್ಥಾನದ ಕರ್ಮಚಾರಿಗಳು ವಿಶೇಷವಾದ ನಮ್ಮನ ದೇವಸ್ಥಾನದ ರಡ್ಡು ಅಂಗಸಂಸ್ಥೆ ಆಯ್ನೆಂಚಿನ ಮುಕಾಂಬಿಕಾ ಚಾರಿಟೇಬಲ್ ಮಂಡಲ್ ಅಂಜನೆ ಮುಕಾಂಬಿಕಾ ಧರ್ಮಶಾಸ್ತ್ರ ಸೇವಾ ಸಮಿತಿದ ಮಾತ ಮಾತ ಅಧ್ಯಕ್ಷರು ಉಪಾಧ್ಯಕ್ಷರು ಅಂಜನೆ ಮಾತ ಪದಾಧಿಕಾರಿಗಳು ದೇವಸ್ಥಾನದ ಮಾತ ಮಹಿಳಾ ವಿಂಗದ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಅಂಜನೆ ಮುಕಾಂಬಿಕಾ ದೇವಸ್ಥಾನದ ಮಾತ ಸಬ್ ಕಮಿಟಿ ವಿಂಗದ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತ ಪದಾಧಿಕಾರಿಗಳು ದೇವಸ್ಥಾನಗೂ ಪ್ರತ್ಯಕ್ಷವಾದ ಅಂಜನೆ ಪರೋಕ್ಷವಾದ ಆ ನೀಡಿದ ಇನಿಮುಟ್ಟಲ ಪೊರ್ಲುದ ಮಾತ ರೀತಿಯ ಮಾರ್ಗದರ್ಶನ ದೊಡ್ಡಗೂ ಆ ತನು ಮನ ದನ ಕೊರಿಜಿನ ಮಾತ ದಾಣಿಲು ಅಂಜನೆ ಕಾಂಡಿಡು ಭಯ ಮುಟ್ಟದ ಎಡ್ಡ ರೀತಿಯ ಆ ಒಂದು ಪತ್ರಿಕೆ ಮಲ್ಪಂಜ ಪತ್ರಿಕಾ ಮಾಧ್ಯಮದಾಗಲು ಅಂಜನೆ ನಮ್ಮ ಟಿವಿದಾಗಲು ಅಂಜನ ಸೇರಿದಿನ ಮಾತ್ರೆಗಳ ಎನ್ನ ಉಡದಿಂಜಿದಿನ ಪ್ರೀತಿದ ಸೋಲ್ಮೇಲೆ ಸಂದವ್ಯಾನ ವಿಶೇಷವಾದ ಒಂದು ಕಾರ್ಯಕಾರಿ ಸಮಿತಿಗೆ ಬಾರಿ ಮಲ್ಲ ಒಂದು ಕನಸುತ್ತದೆ ದಯಪನ್ನಾಗ ದೇವರನ್ನು ಕುಲ್ಲಾವರಂಚಿನ ಜಾಗ ಮಾತ ದಾನಿಲ್ನ ಒತ್ತಡೆ ಮಾತನ ದೇನಿಗೇಡು ಅಪ್ಪೇನು ಕುಲ್ಲುನಂಚಿನ ಗಟ್ಟಿದ ಸ್ಥಾನನೂ ದೇವರು ಮಲ್ಪಾದ ನಂಗೆ ಆಲು ಕುಲ್ದಿನ ಜಾಗನ ಅಥವಾ ಸ್ಥಾನನ ಅಂಚಿಂಚಿ ಮಲ್ಪರೆಜ್ಜಿ ಐತ ಬರಿಟ್ಟು ಸಭಾಭವನ ಪನಂಜಿನಾಗ ದೇವರ ವಾಗೀತೊಂಡ ಬಂದೆ ಈ ಕಾಲಿ ದೇವರ ಕಾರಮುದ್ದಲ್ಲೇ ಪೂಜೆ ಮಲ್ತಂದು ಕುಲ್ಲದ ವಾಗೀತೊಂಡ ಪಂಪಿಗೆ ದಿನಕ್ಕೂ 24 ಗಂಟೆ ಅರ್ಧನ 1 ಗಂಟೆ ಅಂತಲೇ ಇನ್ನ ಧ್ಯಾನ ಮಲ್ಪಲ ಸಮಾಜ ಸೇವೆ ಮಲ್ಪಲ ಇನ್ನ ಕರ್ಮನ ಮಲ್ಪಲವನು ನಿನ್ನ ಕರ್ಮನ ಮಲ್ಪಲ ಈ ಕರ್ಮ ಒಂಚ ಮಲ್ಪಡು ಖಾಲಿ ಬಂಜಿ ನರಮನೆತ್ ಪ್ರಾಣಿಲ್ಲ ದಿಂಜವ ಐಕ್ಯ ಬಂದು ನಮ್ಮ ಪ್ರಾಣಿಲಿಗೆ ಭೋಗ ಜೀವನ ಬಂಡ ಈಗ ಐಕ್ಯ ಬಂದಿನ ಗೊತ್ತಿಲ್ಲ ಐಕ್ಯ ಬಕ್ಕ ಮೂಲ ಧರ್ಮ ಕರ್ಮ ಆಗಲೇ ಗೊತ್ತಿತ್ತು ಮನುಷ್ಯಕ್ಕೆ ಪೂರ ಗೊತ್ತುಂಡು ಒಂದು ಕಲ್ವೆ ಕಂಡೋಣಿಂದಲ್ಲ ಗೊತ್ತು ಎದುರ್ದೇವಲ್ಲ ತೂತೆಂದ ಏನೋ ತೂತೆ ಕಂಡೊಂದಿನ ಬಂದು ಅಂಜನಗ ಧರ್ಮ ಇಂಚಿನ ಅಧರ್ಮ ಇಂಚಿನ ಮೋಸ ಇಂಚಿನ ತುಳ್ಳು ಹೆಚ್ಚಿನ ಪೂರ ಆಗ ಗೊತ್ತಾತು ಅವಕ್ಕೆಲ್ಲ ಮಲ್ಪುವೆ ಅಂಜನಗ ನಮಗೆ ಸಮಾಜ ಸೇವೆ ಬೊಕ್ಕೋರಿನ ಸುಖ ತೂದು ನಮ್ಮ ಸುಖ ಪಡೆಯವರಿಗೆ ಅವೇ ಆ ಸಮಾಜದ ಸೇವೆಯ ಮುಖಾಂತರಗೂ ನಮ್ಮನ ದೇವಸ್ಥಾನದ ನಮ್ಮ ರಡ್ಡು ಅಂಗ ಸಂಸ್ಥೆ ಮಾಡ್ತದೆ ಒಂದು ಮೂಕಾಂಬಿಕಾ ಚಾರಿಟೇಬಲ್ ಮಂಡಲ ಒಂದು ಮೂಕಾಂಬಿಕಾ ಧರ್ಮಶಾಸ್ತ್ರ ಸೇವಾ ಸಮಿತಿ ಈ ರಟ್ಟು ಸಂಸ್ಥೆದ ಒತ್ತಿಟ್ಟು ಸಮಾಜನು ಆಯ್ನಾತು ಮಟ್ಟಿಗೆ ನಮ್ಮ ಒಂದು ಪುದಾರ ಬರೋಡು ಪೇಪರ್ ಬರೋಡು ಆ ವಿಷಯ ತರ್ತಾರೆ ಆಂಡ ಸಮಾಜ ಸೇವೆ ನಮ್ಮ ತೀರ್ಣ ಮಟ್ಟಿಗೆ ಮಲ್ಪಗ ಆ ಸಮಾಜ ಸೇವೆ ಮಲ್ಪಡ್ನ ಐಕ್ಯಪಡ್ತ ಆ ದೇವಸ್ಥಾನಗಳ ಅವಶ್ಯಕತೆ ಉಂಟು ಸಮಾಜ ಸೇವೆ ಮಲ್ಪರ್ಲ ಅವಶ್ಯಕತೆ ಉಂಟು ಈ ಸಭಾಭವನ ಬಂದಾಗ ಒಂದು ಬಂಗದೆ ಇನಿ ಮುಟ್ಟಲ ಅಪ್ಪನ ದಯಟು ನಮ್ಮನ್ನ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ತೀರ್ಮಾನಕ್ಕೆ ತನಗೆ ಎಲ್ಲ 10 ಬಂದಿದೆ ದೇವಪಂಡ ಒಂದು ಇತ್ತೆಲ ನಮ್ಮ ಜಾಗ ಇಜ್ಜು ಮೂಲು ಬೊಕ್ಕಲ ವರ್ಷಕ್ಕೆ ದಾಲಾಜಿ ಒಂದು 50 ಮದ್ಮೆ ಮುಲ್ಪ ಆಪುಂಡು ಅವು ಬರೋದ ಹಿಂಗೆ ಭಾರಿ ಸಂತೋಷ ಪಡಿ ಕೊಡ್ತೀನಿ ಈ ಅಜ್ವ್ಯವಸ್ಥ ಮದ್ಮೇಡು ಮಸ್ತೋ ಮದ್ಮೇಲು ಒಂದು 25 ಜನ 50 ಜನ ಅದ್ರ ಸಾಧಾರಣ ರಡ್ಡ ಸಂಬಂಧ ಅವು ಮಾತಾಡಿ ಮಾದಪಣ್ಣ ಕ್ರಮಗಳು ದಾಪುಂಡು ಅವು ಲೆಕ್ಕೋಗಿದ್ದಿ 1,000 2,000 ಇಂಜಿನ ಕೊರಪೇರು 5 ದಾರ ನಮ್ಮ ಪಾವಬಂದಿ ಮನಪೂಜ ಆಂಡ ಈ ಸ್ಟೇಜಿನ ವೇದಿಕೆಯಲ್ಲಿ ಕೆಲವು ಮದ್ಮೇಲಪ್ಪ ಮಸ್ತ್ ಬಂಗದಾಗಲು ಆಗಲಿ ಆಗಲೇ ಒಂದು 10 ಜನಕ್ಕೆ ಒಂದು ಒನಸ್ಕೊಂಡಲ್ಲ ಭಾರಿ ಎಲ್ಲ ಬಂಗಂಡು ಅಂಚಿನಕಲು ಮತ್ತು ನಿವೇದನೆ ಮಲ್ಪರು ನಮ್ಮ ಒಬ್ಬರು ಈದ್ ಬಂದ ಜಾಗ ಒಪ್ಪಂಡಲ್ಲ ಅವರ ನಮ್ಮ ಲೈಟ್ ಕುರ್ಚಿ ಗಿರ್ಚಿ ಪೂರ ಆಗಲೇ ಕೊಡ್ದಲ್ಲ ಬೊಕ್ಕಲು ನಮ್ಮ ಪಾಡ್ನ ಈಗಲೇ ಖಾಲಿ ಆಗಲಿಗೆ ಆ 15,000 ರೂಪಾಯಿ ನಮಗೆ ಚಾರ್ಜ್ ಮಾಡ್ಬೋದು 15,000 ರೂಪಾಯಿ ನಂಗೆ ದಾಲ ಒರಿಯಲ್ಲ ಇದೇ ಬಣ್ಣದ ಪೂರ ಆಯ್ತಾವ ನೀವು ಗೆತ್ತು ನಂದು ಬೊಕ್ಕಲ ಐಕ್ಲ ಜಾಗಗಳು ದಾದಾನಲು ಇದ್ರೆ ಕಮ್ಮಿ ಮಾಡ್ತಾರೆ ಈಗಲೂ ಭಾರಿ ಬಂಗದಾಗಲು ಬಂದಾಗ ಚಲೋ ಎಂಕುಲು ಕೇನೋ ಲಾಸ್ಟ್ ಏತು ಕೊರಪ್ಪ ನಿಗಳು ಕೊರಲೆ ಅಪ್ಪನ ದರ್ಬಾರ್ಗಳು ಮಲ್ತು ಬೋಲೆ ಬಣ್ಣ ದಯ ಬಂದಾಗ ಎಂಚಿನ ಅಪ್ಪೆನ ಅವು ಕಡಲಾರ ಎಂಜಿನ ಇತ್ತು ನಾವು ಅಡಿಗೆ ಅಂಜನಾಗ ಅವೇನು ನಮ್ಮ ಮನೋಕಾಮನೆ ಮಲ್ಪರ ಬಲ್ಲಿ ದೇವಸ್ಥಾನ ಎಂಕದಾಲ ತಿಕ್ಕೊಂಡ ದೇವರನ್ನ ಆಶೀರ್ವಾದ ಮಾತ್ರ ತಿಕ್ಕೊಡಿಸುವೈ ನಂಗೆ ಆರ್ನ ಬೊಕ್ಕ ದಾಲ ನಂಗೆ ಕೊಡ್ತಿ ಆರು ಎಂಚಿನ ನಮ್ಮ ಬೆನ್ಪ ಎಂಚಿನ ನಮ್ಮ ಉದ್ಯಮ ಮಲ್ಪ ಅಲ್ಪ ಏತ ನಂಗೆ ಆರು ಬರ್ಕತ್ ಬರ್ಪೇರು ನಂಗೆ ಅವೇ ಮುಖ್ಯ ಒಡ
ಆ ವಿಷಯಗಳು ಎಂಗ್ಲಂಜಿ ಮಲ್ಲ ಕನಸುತ್ತಂದು ದೇವಸ್ಥಾನ ಕೊಂಚ ಸಭಾಭವನವಾಡು ನಟ ಪರಿಸರದಾಗ್ಲಿಗ ದೂರದಾಗ್ಲಿಗಲ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಇಲ್ಲಿ ಮೂಕಾಂಬಿಕಾ ಸಭಾಭವನದ ಶಿಲಾನ್ಯಾಸ ಮಲ್ತಿನ ಪೂಜ್ಯ ಸುಬ್ರಹ್ಮಣ್ಯದ ಸ್ವಾಮಿಗಳು ಅರೆಗೆ ಮೂಲು ತೆಚ್ಚಡಲ ನಮ್ಮ ಧನ್ಯವಾದ ಕೊರ್ಪಿನ ನಮ್ಮ ಕರ್ತವ್ಯ ಅರೆಗೆ ಪ್ರಥಮವಾದ ಯಾನು ಹೃದಯದಿಂದ ಮಾತ ಕಮಿಟಿದಾಗಲ್ನ ಒತ್ತಿಡಿದು ಧನ್ಯವಾದ ಅರ್ಪಣೆ ಮತ್ತೊಂದಿಲ್ಲ ಅಂಚನೆ ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷ ವಹಿಸೋನ್ಯ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಧರ್ಮದರ್ಶಿ ಅಣ್ಣಿ ಶೆಟ್ಟಿಗೆಲ್ಲ ಯಾನು ಉಡಲ್ದಿನ ಧನ್ಯವಾದ ಅರ್ಪಣೆ ಮತ್ತೊಂದಿಲ್ಲ ಅಂಚನೆ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾಯನ ಗುರುಪ್ರಸಾದ್ ಭಟ್ರಲ್ಲ ಪ್ರಥಮವಾದ ಎರಡು ಇದರಲ್ಲಿ ನಂಗೆ ಕೊರಿಯರು ಅರೆಗಳ ದೇವಸ್ಥಾನದ ಒತ್ತಿಡಿದು ಧನ್ಯವಾದ ಅರ್ಪಣೆ ಮತ್ತೊಂದಿಲ್ಲ ವೇದಿಕೆ ಮಾತ ಗಣ್ಯರಿಗಳ ಇತ್ತ ಮೂಲಿತ್ತಿನ ಬತ್ತದ ಪೋಯಿನ ಮಾತ ಗಣ್ಯರಿಗಳ ಯಾನು ಹೊರಣೆ ಧನ್ಯವಾದ ಅರ್ಪಣೆ ಮತ್ತೊಂದಿಲ್ಲ ಅಂಚನೆ ಮೂಕಾಂಬಿಕೆ ದೇವಸ್ಥಾನದ ಸಂತೋಷಿ ಮಾತಾ ದೇವಾಲಯ ಟ್ರಸ್ಟ್ದ ಮೂಕಾಂಬೆ ಚಾರಿಟೇಬಲ್ ಮಂಡಲದ ಅಂಚನೆ ಶ್ರೀ ಮೂಕಾಂಬಿಕಾ ಧರ್ಮಸ್ಥಳದ ಮಹಾತ ಕಾರ್ಯಕಾರಿ ಸಮಿತಿಗೆ ಧನ್ಯವಾದ ಕೊರೊಂದು ಅಂಚನೆ ಮೂರು ಅರ್ಚಕ ವೃಂದದ ವೃಂದದಕ್ಕೆಲ್ಲ ಧನ್ಯವಾದ ಕೊರೊಂದಿಲ್ಲ ಅಂಚನೆ ಪತ್ರಕಾರದ ಮಂಡಲದ ಕರ್ನಾಟಕ ಮಲ್ಲದ ನವೀನಾಗ್ ಉದಯವಾಣಿದ ಸುರೇಶ್ ಸಿರಿಯಾಗ್ ಅಂಚನೆ ನಮ್ಮ ಟಿವಿದ ಕರುಣಾಕರ ಶೆಟ್ಟರಿಗೆ ಅಂಚನೆ ಇನಿ ಮೂಲು ನಂಗೆ ಈ ಕ್ಯಾಮೆರಾದ ವ್ಯವಸ್ಥೆ ಮತ್ತೆ ಕೊಡ್ತೀನ ಆ ಐರೋಲ್ದ ಅಗಲ ತಂಡಗಳ ಧನ್ಯವಾದ ಕೊಡೋದು ಮಾತೆರೆಗಳ ಪರೋಕ್ಷವಾದ ಪ್ರತ್ಯಕ್ಷವಾದ ಸಹಾಯ ಮಲ್ದಿನ ಅಗಲಿಗೆ ಧನ್ಯವಾದ ಕೊಡೋದು ಅಂಚನೆ ನಂಗೆ ನಾಟಕ ತಂಡ ಊರು ಬೈದಿನ ಆ ನಾಟಕ ತಂಡದ ಕುರಿತು ನಂಗೆ ಎಟ್ಟಿದ್ರು ನಾಟಕ ಪ್ರದರ್ಶನ ಮಲ್ತಿ ಕೊಡಲು ಅಗಲಿಗೆಲ್ಲ ನಾನು ದೇವಸ್ಥಾನದ ಧನ್ಯವಾದ ಅರ್ಪಣೆ ಮತ್ತೊಂದಿಲ್ಲ ಒರಿಯಗಂದತ್ತು ಮಾತರೆ ಧನ್ಯವಾದ ಸಮರ್ಪಣೆ ಮಲ್ತಂದು ಇದು ಧನ್ಯವಾದ ಕಾರ್ಯಕ್ರಮ ಸಮಾಪ್ತಿ ಮಲ್ತಂದೆ ಜೈ ಹಿಂದ್ ಜೈ ಮೂಕಾಂಬಿಕಾ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.